14 ವರ್ಷ ಇತ್ತೆ ಮಲ್ಲ ಒಂಜಿ ಮರ ಅದು ಬುಲೆನಂಚಿನ ಸಂಸ್ಥೆ ಪೊಸಕುರಲ್ಲಿ ಬಂದುಲೆ. ಪ್ರತಿ ಒಂಜಿ ಇಂದುಲೆನ ದೀಪಾವಳಿ ಪರ್ಬ ಅದು ಪುರು ಕ್ರೈಸ್ತ ಬಂಧುಲ್ನ ಭಗವಾನ್ ಯೇಸು ಕ್ರಿಸ್ತನ ಪುಣ್ಯ ಜನ್ಮದಿನತ ಈ ಒಂಜಿ ಕ್ರಿಸ್ಮಸ್ ಜಯಂತಿ ಆದುಪ್ಪು, ಮುಸ್ಲಿಮರ್ನ ಪವಿತ್ರ ಇಫ್ತಾರ್ ಕೂಟ ಆದುಪ್ಪು. ಇಂಚ ಮಾತೆಲ್ಲ ರಾಶಿಡ್ ಪಾಡ ಒಂದು 10 ಜೋಕ್ಲೆ ಒಂಜಪ್ಪೆ ರಾಶಿಡ್ ಪಾಡಾದ ಕೊನ ಪೋಪಿನಂಚಿನ ಸಂಸ್ಥೆ ಆತನ ಬಂದುಲೆ. ಇಂಚಿತ್ತಿನ ಪೊರ್ತುಡು ಉತ್ತಮಡಿತ್ತಿ ಬಾಲಭಾಸ್ಕರೆ ಅಸ್ತಮುಖ ಸಂದು ನಂಚಿನ ಪೊರ್ತು ಬಾನೋಡು ಚಂದ್ರದೇವರು ಉದಿಪನ ಬರ್ಪಿನಂಚಿನ ಪೊರ್ತುಡು ಮೇರ ಪೋತಿನ ಪೆತ್ತ ಕೈ ಕಂಜಲಿ ಕಿದೆ ಪುಗ್ಗು ನಂಚಿನ ಪೊರ್ತುಂಡು ರಾವಣ ಉಪ್ಪುನಂಚಿನ ಪಕ್ಕಿಲು ಗೂಡು ಸೇರು ನಂಚಿನ ಪೊರ್ತುಡು ಬೆನ್ನಿಯರ ಪೋಪಿನ ಜನಮಾನಿಲು ಆಯಾಸ ಪುರ್ದು ಇಲ್ಲು ಸೇರ್ನ ಪೊರ್ತುಡು ಮೂಲು ಸೇರ್ನ ಮಾತ ಭಿನ್ನಾದಿಗೆ ತಗೂಟದ ಮನೆತ ಭಿನ್ನರ್ನಕ್ಲೆ ಸೇದಿನ ಅಪ್ಪೆರ್ಲೆ ತಗೆ ತಂಗಡೆರನಿಕ್ಲೆ ಮಾತೆರೆಗಳ ಸುರೂಕಾದೆ ಸುಲ್ಮೆತ್ ಸಂದೈತ ಮಲ್ತೊಂದು ಪೊರ್ಲ ಕಂಠದ ಐಸರದಿಂಜಾಯಿನಚಿನ ದೀಪಾವಳಿ ಉಚ್ಚೇದ ಈ ಸಂಭ್ರಮದಲ್ಲಿ ಸುರು ಮಲ್ತೊಂದುಲ್ಲ ಬಂದುಲೆ. ಒಬ್ಬಿ ಕಾರ್ಯಕ್ರಮ ನಿರ್ವಿಘ್ನವಾದ ನಡಪೊಡು ದಾಂಡ ಈ ಪೊರ್ತುಡು ಪ್ರಾರ್ಥನೆ ಈ ಕಾರ್ಯಕ್ರಮ ನಡಪೊಡು. ಇಂಚಿತ್ತಿನ ಪೊರ್ತುಡು ಸುರುಕಾದ ದೇವರಿಗೆ ಸುಗಿತలను ಸಂದೈತ ಮಲ್ಪೊಡು ಬಂದುಕೆಂದುಳ್ಳೆ ಸನ್ಮಶ್ರುತ ತೋನ್ಸೆ ಪುಷ್ಕಲ್ ಕುಮಾರ್ ಬೇರೆ ಸುರುಕಾದ ಈ ದೇವರಿನ ಸುಗಿತೊಂದುಳ್ಳೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಧರ್ಮ ಸಮನ್ವಯಾಚಾರ್ಯವರ್ಯ ಮಾನವ್ಯ ಮತ ಪ್ರವರ್ತಕಾಯ ಅಜ್ಞಾನಮೋಚನ ಪ್ರಜ್ಞಾನಲೋಚನಾಯ ಬ್ರಹ್ಮಶ್ರೀ ನಾರಾಯಣ ಗುರುನಾಥಾಯ ನಮಸ್ತೆ ನಮಸ್ತೆ ನಮಃ. ದೀಪಾವಳಿ ನಮ್ಮ ದೀಪಾವಳಿ, ದೀಪ ದೀಪದಲ್ಲಿ ದೀಪ ಬೆಳಗುವ ದೀಪಾವಳಿ, ದೀಪ ದೀಪದಲ್ಲಿ ದೀಪ ಬೆಳಗುವ ದೀಪಾವಳಿ, ವರುಷ ವರುಷದಲ್ಲಿ ಹರುಷ ತುಂಬುವ ದೀಪಾವಳಿ, ಮುಂಜಾವಲಿ ಅಭ್ಯಂಜನಗೈಯುವ ದೀಪಾವಳಿ, ಮುಂಜಾವಲಿ ಅಭ್ಯಂಜನಗೈಯುವ ದೀಪಾವಳಿ, ಮಕ್ಕಳ ಮನಸ್ಸಿಗೆ ಸಂತಸ ತರುವ ದೀಪಾವಳಿ, ಅಕ್ಕರೆಯಲ್ಲಿ ಧನಲಕ್ಷ್ಮೀ ಪೂಜೆಯ ದೀಪಾವಳಿ, ಮಕ್ಕಳ ಮನಸ್ಸಿಗೆ ಸಂತಸ ತರುವ ದೀಪಾವಳಿ, ಅಕ್ಕರೆಯಲ್ಲಿ ಧನಲಕ್ಷ್ಮೀ ಪೂಜೆಯ ದೀಪಾವಳಿ. ಅರಸು ಬಲಿಯನ್ನು ಭೂಮಿಗೆ ಕರೆವ ದೀಪಾವಳಿ, ಅರಸು ಬಲಿಯನ್ನು ಭೂಮಿಗೆ ಕರೆವ ದೀಪಾವಳಿ, ರೈತರು ಭತ್ತದ ಕಣಜವನೇರುವ ದೀಪಾವಳಿ, ಗೂಡು ದೀಪಗಳು ರಂಗೇರಿಸುವ ದೀಪಾವಳಿ, ವಾಮನ ಮೂರ್ತಿಗೆ ನಮಿಸಿ ದೀಪಾವಳಿ, ಗೂಡು ದೀಪಗಳು ರಂಗೇರಿಸುವ ದೀಪಾವಳಿ, ವಾಮನ ಮೂರ್ತಿಗೆ ನಮಿಸಿ ನಲಿಯುವ ದೀಪಾವಳಿ, ಲಕ್ಷ ಲಕ್ಷ ದೀಪೋತ್ಸವ ಕಾಣುವ ದೀಪಾವಳಿ, ಕಾರ್ತಿಕ ಮಾಸದ ಕಂಪಿನ ಹಬ್ಬವು ದೀಪಾವಳಿ, ಲಕ್ಷ ಲಕ್ಷ ದೀಪೋತ್ಸವ ಕಾಣುವ ದೀಪಾವಳಿ, ಕಾರ್ತಿಕ ಮಾಸದ ಕಂಪಿನ ಹಬ್ಬವು ದೀಪಾವಳಿ, ಪ್ರೀತಿ ಪ್ರೇಮ ಸೌಹಾರ್ದ ಮೆರೆಸುವ ದೀಪಾವಳಿ, ಪ್ರೀತಿ ಪ್ರೇಮ ಸೌಹಾರ್ದ ಮೆರೆಸುವ ದೀಪಾವಳಿ, ದೀಪಾವಳಿ ಇದು ದೀಪಾವಳಿ, ದೀಪಾವಳಿ ನಮ್ಮ ದೀಪಾವಳಿ, ದೀಪ ದೀಪದಲ್ಲಿ ದೀಪ ಬೆಳಗುವ ದೀಪಾವಳಿ, ದೀಪ ದೀಪದಲ್ಲಿ ದೀಪ ಬೆಳಗುವ ದೀಪಾವಳಿ, ವರುಷ ವರುಷದಲ್ಲಿ ಹರುಷ ತುಂಬುವ ದೀಪಾವಳಿ, ದೀಪಾವಳಿ ಇದು ದೀಪಾವಳಿ. ಪೊಸಕುರಲ್ ಬಳಗ ಅದರೊಟ್ಟಿಗೆ ಹಲವಾರು ಸಂಘ ಸಂಸ್ಥೆಗಳನ್ನ ಒಟ್ಟು ಸೇರಿಗೆಯೊಂದಿಗೆ ಈ ಒಂದು ದೀಪಾವಳಿ ಸೌಹಾರ್ದ ಸಂಭ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಮಯ ಪ್ರಜ್ಞೆಯೊಂದಿಗೆ ಆಚರಣೆ ಮಾಡಿಕೊಂಡು ಬಂದಿರುವಂಥದ್ದು ನಮಗೆಲ್ಲರಿಗೂ ಖುಷಿ ಕೊಟ್ಟ ವಿಚಾರ. ಹಾಗಾಗಿ ಹಲವು ಮಂದಿ ಬಹಳ ಪ್ರೀತಿ ಇಟ್ಟು ಒಂದು ಸೌಹಾರ್ದತೆ ಬೆಳೆಯಬೇಕು ಅಂತೇಳಿದರೆ ಅದು ಹಬ್ಬದ ಮುಖೇನ ಆಗಬೇಕು ಅಂತೇಳಿ ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೇವೆ. ವಿಶೇಷವಾಗಿ ಇಲ್ಲೆಲ್ಲ ಅತಿಥಿಗಳು ಕೂಡ ನಮ್ಮೊಂದಿಗೆ ಸೇರಿಕೊಂಡಿರುವುದು ಬಹಳ ಒಂದು ಒಳ್ಳೆಯ ದಿನ. ಇವತ್ತು ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿ ಚಂದ ಕಾಣಿಸ್ಕೊಳ್ಲಿಕ್ಕಿದ್ದಾರೆ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾಗಿರುವಂಥ ಸನ್ಮಾನ್ಯ ಎಲ್ಲರೊಂದಿಗೆ ಒಟ್ಟಿಗೆ ಬೆರೆಯುವಂಥ ಒಂದು ಒಳ್ಳೆಯ ಗುಣವನ್ನು ಇಟ್ಕೊಂಡವರು ಶ್ರೀಯುತ ಕೃಷ್ಣಗಟ್ಟಿಯವರು. ಅವರಿಗೆ ನಿಮ್ಮರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಸೌಹಾರ್ದ ಸಂದೇಶವನ್ನು ಕೊಡಲಿಕ್ಕೆ ನಮ್ಮೊಂದಿಗಿರುವವರು, ಮುಖ್ಯವಾಗಿ ಆಶೀರ್ವಚನವನ್ನು ಕೊಡುವವರು, ಈ ಒಂದು ಎಲ್ಲ ಪರಿಸರದಲ್ಲಿ ಎಲ್ಲ ಸಮುದಾಯದವರೊಟ್ಟಿಗೆ ಬೆರೆಯುವಂತಹ
ಈಗಾಗಲೇ ಶತಮಾನೋತ್ಸವವನ್ನು ಬಹಳ ಅಚ್ಚುಕಟ್ಟಾಗಿ ಇಡೀ ನಮ್ಮ ನಾಡಿಗೆ ಈ ರೀತಿಯಲ್ಲಿ ಮಾಡ್ಬೋದು ಎಂಬುದನ್ನು ತೋರಿಸಿಕೊಟ್ಟಂಥ ಒಂದು ಮಹಾನ್ ವ್ಯಕ್ತಿ ಅಂತ ಹೇಳಿದರೆ ಸನ್ಮಾನ್ಯ ವಂದನೀಯ ಡಾಕ್ಟರ್ JB ಸಲ್ದಾನ್ರವರು, ಪ್ರಧಾನ ಧರ್ಮಗುರುಗಳು ಸಂತ ಸೆಬಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನೂರು. ಒಂದು ವಿದ್ಯಾಸಂಸ್ಥೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಅದೊಂದು ಮಾದರಿಯಾಗಿ ನೆರವೇರಿಸಿಕೊಂಡು ಹೋಗ್ತಿರುವಂಥ ಸನ್ಮಾನ್ಯರು ಡಾಕ್ಟರ್ JB ಸಲ್ದಾನರವರಿಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸೌಹಾರ್ದ ಸಂದೇಶವನ್ನು ಕೊಡಲಿಕ್ಕಿರುವವರು ಮೂವರು. ಈಗಾಗಲೇ ವಂದನೀಯ ಸ್ಟ್ಯಾನಿ ಪಿಂಟೋ ಸಹಾಯಕ ಧರ್ಮಗುರುಗಳು, ಅವರ ನಮ್ಮ ಡಾಕ್ಟರ್ JB ಸಲ್ದಾನರವರ ಅವರ ಸಮುದಾಯವೇ ಆ ರೀತಿಯಲ್ಲಿದೆ. ಎಲ್ಲರೂ ಒಬ್ಬರಿಗೊಬ್ಬರು ಭಿನ್ನ. ಅದು ಮಾತ್ರ ಅಲ್ಲದೆ ಎಲ್ಲರಿಗೂ ಆಶೀರ್ವಚನ ಕೊಡುವಷ್ಟು ಒಂದು ಪ್ರಮುಖರು ವಂದನೀಯ ಸ್ಟ್ಯಾನಿ ಪಿಂಟೋರವರು, ಸಹಾಯಕ ಧರ್ಮಗುರುಗಳು. ತಮಗೂ ಕೂಡ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾರೆ. ಮೂಕೆಡಿದುಕೊಂಡು ಬಂದುಲೆ ಇತ್ತೆ ಬತ್ತಿ ಬಿಂಡರ್ನಕ್ಲೆ ಪೂಕೊಡ್ದು ಮೂಕೆಡಿದುಕೊಂಡು ಬಂದು ಕೇಂದ್ರಲೆ ಇಂಥ ಈ ಕಾರ್ಯಕ್ರಮದ ಗುರುಕಾರ್ ನಿರ್ವಹಿಸುವಂಚಿನ ಸನ್ಮಾನ್ಯುತ ಕೃಷ್ಣ ಗಟ್ಟಿ ಮೇರೆಗೆ ಮಾತ ಬಂಧುನ ಪರವಾದ ಸನ್ಮಾನ್ಯುತ ರಾಜೇಶ್ ಗಟ್ಟಿ ಪಿಲಾರ್ ಪೂಕೊಡ್ತಾರೆ ಮೂಕೆಡಿದುಕೊಂಡು ಬಂದು ಕೇಂದ್ರ. ಬಂದುಲೆ ಪುರ್ಲುದ ಕಾರ್ಯಕ್ರಮ ಉದೀಪನ ಹಾಕೊಂಡು ಬಂದುಲೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಕತ್ತಲೆಡ್ದು ಒಲ್ಪು ಕನಬರ ಪಿನಚಿನ ಅಜ್ಜಾನೋರ್ದು ಸುಜ್ಜಾನೋ ಕನಬರ ಪಿನಚಿನ ಅಸತ್ಯರ್ದು ಸತ್ಯದ ನೆಲೆ ಸಾನಿದ ತೋಜೋ ನಚಿನ ಈ ಕಾರ್ಯಕ್ರಮ ಉದೀಪನ ಹಾಕೊಂಡು ಬಂದುಲೆ. ಹಲೋ ಹಲೋ ಬಂದುಲೆ ಪುರ್ಲುದ ಕಾರ್ಯಕ್ರಮ ಬಂದುಲೆ ಖಂಡಿತವಾದಲ ತುಳುವನಾಡದ ಕಟ್ಟಪುರ ಪುಡು ಬಲಿಚಕ್ರವರ್ತಿನ ಈ ಪೊರ್ತುಡು ಸುಗಿಪುನ ಚಿನ ಬಲಿಯೇಂದ್ರೆ ಸಿರಿ ಬಲಿಯೇಂದ್ರೆ ಭೂಮಿಪುತ್ರೆ ಬಲಿಯೇಂದ್ರೆ ಭೂಮಿ ಕರ್ತಾವೆ ಬಲಿಯೇಂದ್ರೆ ಒಲ್ಪ ಪುಟ್ಟಿನಿ ಬಲಿಯೇಂದ್ರೆ ಒಲ್ಪ ಬುಲೇನಿ ಬಲಿಯೇಂದ್ರೆ ದಾನೆ ಐನದ ಕೇಂದಾಗ ಗಣಕುಲುಡು ಮಿಗಿಲಾಯಿ ಗಣಪತಿ ದೇವರ ನೊಂದನೆ ಮಲ್ತೊಂದು ಮಾಗನೇನಿ 19 ಸೋಮನಾಥ್ ದೇವರನ್ನು ದುಂಬುದಿ ಒಂದು 4 ದಿಕ್ಕದ ದೈವಲಿನ ನಿವಾಜಿರ್ದಿ ಒಂದು ಬಲಿಯೇಂದ್ರ ಪಂಪಿನ ಕವಿತೆಯನ್ನು ದುಂಬುದಿ ಒಂದುಲ್ಲ ಬಂದುಲೆ. ಜಂಬೂದೀಪೋಡು ಭಾರತ ದೇಶೋಡು ನೀರ್ಕಡಲು ಪೇರ್ಕಡಲು ಅಲ್ಲಿಕಡಲು ಸುಲ್ಲಿಕಡಲು ಕೊಲ್ಲಿಕಡಲು ನೆತ್ತೆರ್ಕಡಲು ಕಡನಟ್ಟುಪ್ಪು ದೇಶೋಡು ಜಾತಿದ ಮೇಲೆ ನೀತಿದ ಮಲ್ಯ ಸತ್ಯೋಡು ಮಿಗಿಲಾದ ಊರು ಬರಸಾದಿತ್ಯಗೆ ಭೂಮಿಪುತ್ರ ಬಲಿಯೇಂದ್ರೆ ಬಲಿಯೇಂದ್ರ ಭೂಮಿಪುತ್ರೆ ಬಲಿಯಂದ್ರೆ ರಾಜ್ಯ ಮಾಡೋಡು ವರ್ಷಗು ಮೂಜಿ ಉಚ್ಚಯ ಕಾಲಗು ಆಜಿ ಪರ್ವ ಕಾಲಾದಿ ಗೊಂಜಿ ಓಮ ಓಮಗೊಂಜಿ ನೇಮ ನೇಮುಡು ದಾನ ದಾನೋಡ್ ದೆಚ್ಚ ಧರ್ಮ ಕತ್ತಲೆಗಯ್ಯ ಸಾರ ಬಯ್ಯಗಯ್ಯ ಸಾರ ಬಂಗಾರದೆರಟು ಬೆರನ ಭೋಜಾನ ಮಲ್ಪ ಒಂದು ಹರತ್ತಾನ ಆಳೆಂದಿತ್ತೆಗೆ ಭೂಮಿಪುತ್ರ ಬಲಿಯಂದ್ರೆ ಬಲಿಯಂದ್ರ ಕರ್ಗಲ್ ಕಾಯ್ಪೋನಗ ಬೊಲ್ಕಲ್ ಪೂವನಗ ಕುಟ್ರಂಜಿ ಕೋಡಿಯರ್ನಗ ಉಪ್ಪು ಕರ್ಪೂರ ನಗ ಬುಲ್ನೈ ಅಲ್ಲಿಕ್ ಮುರುಕುನಗ ಜಾಲಪಾದ ಅನ್ನ ಗೊಡ್ಡೆರುಗೋನೆ ಅನ್ನಗ ಮಂಜಲ್ ಪಕ್ಕಿ ಮೈನ್ ಪಾಡ್ನಗ ತುಂಬೆದಟ್ಟು ಕೂಟನಗ ದೊಂಬೆಲ್ಗ ಪಾಂಪು ಪಾಡ್ನಗ ಗುರುಗುಂಜಿ ಕಲೆ ಮಾಜಿನಗ ದಂಟೆದಜ್ಜಿ ಮಜಿಮಲಾನಗ ಒಟ್ಟೆ ಓಡೋಡು ಮೂಂಟು ಜಲ್ಲೋಡು ಕೊಟ್ಟೆಗು ಗೊಂಡೆ ಆಟಿ ಅಮಾಸೆಗು ಸೋನ ಸಂಕ್ರಾಂತಿಗೆ ಬೋಂತಿಯಲ್ದ ಕೊಡಿ ಪರ್ಬಗು ಮೂದಿಂತ ಬಲಿಯಂದ್ರ ಬಲ ಕೂಬಲೇಂದ್ರ ಬಂದುಲೆ ಖಂಡಿತವಾದ ಅರ್ಥಪೂರ್ಣವಾಯಿನ ಕಾರ್ಯಕ್ರಮ ಬಲಿಚಕ್ರವರ್ತನ ನಮ್ಮ ಕೊಡಿ ಮರ ಏರಾದ ಅಲ್ಪ ಒಂಜಾತ ಬಜ್ಜಿರದ ಪೊತಿಕೆ ಕಟ್ಟದ ಭೂಮಿನ ಸಾಂಕಿನಂಚಿನ ಉಡೆಯೇ ನಮ್ಮ ಬಲಿಚಕ್ರವರ್ತಿನ ಲೆಪ್ಪುನ ತುಳುವ ನಾಡಿನ ಕಟ್ಟುಂಡು ಬಂದುಲೆ ಇಂಚಿತ್ತಿನ ಒಂಜಿ ಕಟ್ಟನ್ನು ನಮ್ಮ ಸರ್ವಧರ್ಮದ ಸೇರೊಂದು ಮುಲ್ಪ ಮಲ್ತೊಂಡ ಈ ಪುರ್ತುಡು ಪುರ್ಲುದ ಕಾರ್ಯಕ್ರಮ ಪುರ್ಲುಡೆ ತುಡಲು ಉದಿಪನಾಥನ್ ಬಂದು ಲೆಕ್ಕಡೆ ಪಂಡ್ಲಕ್ಕನೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಇಂಚಿತ್ತಿನ ಮಾತೆರೆಗಳ ಖಂಡಿತವಾದಲ ತುಡರ್ದ ಪರ್ಬ ನಿಕ್ಲೆ ಮಾತರ್ನ ಉಡಲಡು ದೇವೇರ ನಿಕ್ಲೆ ತುಡರಾದ ಬೆಳಗಾಡು ಪನೊಂದು ಈ ಪೊರ್ತೊಡು ಪ್ರಸ್ತಾವನ ನುಡಿ ಕೊರಡು ಪಂದುಕೆಂದುಳ್ಳ ವ್ಯವಸ್ಥಾಪಕ ನಿರ್ದೇಶಕರು ಸನ್ಮಾನಿತ ವಿದ್ಯಾಧರ್ಶಕರು ಹೊಸಕುರಲ್ದ ಸೌಹಾರ್ದ ಸಂಗಮ ಅಂದು ಪಣ್ಣಗ ಹೊಸಕುರಲ್ ದಶಮ ಸಂಭ್ರಮವನ್ನು ಆಚರಿಸುವಂಚಿನ ಸಂದರ್ಭಡು ವರ್ಷ ಪೂರ್ತಿ ಕೆಲವು ಕಾರ್ಯಕ್ರಮಗಳು ನಡಪವನ ಯೋಜನೆಯನ್ನು ಪಾಡ್ನಾಗ ಪುಟ್ಟುಪಾಡಿನ ಯೋಜನೆ ಒಂಜಿ ಸೌಹಾರ್ದ ಇಫ್ತಾರ್ ಕೂಟ, ಒಂಜಿ ಸೌಹಾರ್ದ ದೀಪಾವಳಿ ಕಾರ್ಯಕ್ರಮ, ಸೌಹಾರ್ದ ಕ್ರಿಸ್ಮಸ್ ಕಾರ್ಯಕ್ರಮ. ನೆಕ್
ದೇವೇರು ಒದಗಾಯಲೇಕ ಒಂಜೊಂಜಿ ಕಾರ್ಯಕ್ರಮಗೂ ಒಂಜೊಂಜಿ ರೀತಿಯ ಪ್ರಾಯೋಜಕತ್ವ ಜೋಡಣೆ ಬರ್ತದೆ. ಸೌಹಾರ್ದ ಇಫ್ತಾರ್ ಕೂಟ ಬಂದ್ಪುನಕ ನುಸ್ರತುಲ್ ಮಸಾಕಿನ್ ಅಸೋಸಿಯೇಷನ್ ಉಳ್ಳಾಲ ಹಳೆಕಾಲದಕ್ಕೂ ಜೊತೆ ಸೇರಿಯರು ಎಂಕುಲೈತ ಪೂರ ವ್ಯವಸ್ಥೆ ಮನ್ಪೋ ಬಂಡೇರು. ಕ್ರಿಸ್ಮಸ್ ಆಚರಣೆ ಮನ್ಪುನಕ ಫಾದರ್ ಈ ಕಾರ್ಯಕ್ರಮ ಉಂತಾಯಿರಬಲ್ಲಿ ನಿರಂತರ ಮನ್ಪೋಡು ಎಂಚಿನ ಬೋರ್ಡು ಪಲ್ಲೆ ಎಂಕುಲುಲ್ಲ ಅಂದ ಅಂಚ ಕ್ರಿಸ್ಮಸ್ ಬಾರಿ ಗೌಜಿಡು ಅಕ್ಕಲ್ನ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ನಿರೇಲ್ಡಾಪುಡು. ದೀಪಾವಳಿ ಕಾರ್ಯಕ್ರಮ ಎನ್ನ ಪ್ರಾಯೋಜಕತ್ವ ಉಂಡು ಐತೊಟ್ಟಿಗೆ ಬಾಕಿ ದಕ್ಕಲೆಲ್ಲ ಸೇರವಲ್ಲೆ ಮಣದು ಕೃಷ್ಣ ಗಟ್ಟಿ ರಾಣಿಯೇ ಬಂತೀರ ಅಂಚನೆ ನಿರಂತರವಾದ ನಡತೊಂದುಂಡು. ಇತ್ತೆ ಕೇವಲ ಪೊಸಕುರಲೊಂದು ನೆಪ ಮಾತ್ರ, ಪೊಸಕುರಲ್ದ ನಿಜವಾದ ಕಾರ್ಯಕ್ರಮಗೊಂದು ಜೋಡಣೆ ಅಂದು ಮಾತ್ರ ಮಾತೆರೆಲ್ಲ ಜೋಡಣೆ ಮಂತೊಂದು ಸಮಾಜ ಒಂದು ಪುನವು ಒಂಜಿ ಎಡ್ಡೆ ಬೆಳವಣಿಗೆ ಒಂಜೊಂಜಕ್ಕೆ ಒಂಜೊಂಜಿ ಜನ ಜತೆ ಸೇರಿನಾಗ ಆ ಜತೆ ಸೇರ್ನವೇ ಮುಖ್ಯ. ನಮ್ಮ ಸೌಹಾರ್ದ ಕಾರ್ಯಕ್ರಮದ ಉದ್ದೇಶವೇ ಮಾತೆ ಕಾರ್ಯಕ್ರಮಗಳ ಮಾತೆರಲ ಜತೆ ಸೇರೋಡು. ಕಾರ್ಯಕ್ರಮ ಮನ್ಪುನಿಂದ ಪಂಡ ಇತ್ತದ ದಿನಕ್ಕೂ ಬಾರಿ ಕುಸಲ್ದ ಸಂಗತಿ ದಾಲಾತ್ ಖರ್ಚು ವೆಚ್ಚಲು ನಿರಂತರ ಏರೊಂದು ಪುಣಂಚಿನ ನಮ್ಮ ಸಮಯದ ಮಿತಿಟ್ಟು 1 ಗಂಟೆಡು ಸೌಹಾರ್ದ ಸಂದೇಶ ಕಾರ್ಯಕ್ರಮ ಪಂಡದು ನಮ್ಮ ಇನ್ವಿಟೇಷನ್ ಮನ್ಪೂಜ ಇಲ್ಲಿಲ್ಲಡೆ ಬೋದಲೆ ಪೂಜ ಹಣ ಒಂಜಿ ದೂರವಾಣಿಕರೆ ಮೆಸೇಜ್ ಪಡೆದು ಲೆತ್ತಿನೇಕ್ ಈತ್ ಜನ ಬತ್ತದ ಸ್ಪಂದನೆ ಕೊರಪೇರಿಂದಾಡ ಅವು ನಿಜವಾದ ಇಂಚಿತ್ತಿನ ಸ್ಪಂದನೆ ಸೌಹಾರ್ದ ಕಾರ್ಯಕ್ರಮಗೂ ಅಗತ್ಯ ಉಂಡು ಪನ್ಪುನೇನು ತೋಜ ಒಂದುಂಡು. ಅಂಚಾದೊಂದು ಪೊಸಕುರಲ್ದ ಕಾರ್ಯಕ್ರಮ ಖಂಡಿತ ಅತ್ತೊಂದು ಸಾರ್ವಜನಿಕವಾಯಿನ ಕಾರ್ಯಕ್ರಮ. ಯಾನು ಸುರುದಿಂಚಲ ಪಂಡೊಂದುಲ್ಲೆ ಪೊಸಕುರಲ್ ಸುರು ಮನ್ಪುನಾಗ ಮಾತ್ರ ಒಂಜಿ ವ್ಯಕ್ತಿ ಅವಿತ್ತೆ ಸಮಾಜದ ಅದು ಬಳೆ ಒಂದುಂಡು. ಸಮಾಜಕ್ಕೆ ಎಂಚಿನ ಬೋಡ ಇನ್ನು ಕೊರ್ರೆ ನಿರಂತರ ಪ್ರಯತ್ನವನ್ನು ಪೊಸಕುರಲ್ ಮಂತೊಂದುಂಡು. ಸಮಾಜೋಡಿ ಏರು ಸಲಹೆ ಕೊರಲ್ಲ ಇನ್ನು ಸ್ವೀಕಾರ ಮಲ್ತೊಂದುಂಡು. ನೆತ್ತ ಒಟ್ಟೊಟ್ಟಿಗೆ ಮೂಜಿ ಕಾರ್ಯಕ್ರಮವನ್ನು ಆಚರಣೆ ಮನ್ಪುನಾಗ ಮೂಜಿ ಧರ್ಮದ ಸಂದೇಶನ ಕೊರ್ಪುನಂಚಿನ ಗಣ್ಯರೇನು ನಾಡ್ದು ಅಕ್ಕಲ ಸಂದೇಶ ನಮ್ಮ ಸಮಾಜಕ್ಕೂ ದೀಪ ದಾಯ ಸಂದೇಶ ಅಂದು ಪಂಡ ಸೌಹಾರ್ದತೆ ಮಾತೆರೆಗಳ ಇನಿ ಬೋಡು ಆಂಡ ಬರಿತಾಯೇ ಮನ್ಪಡು ಯಾನು ಪುರುಸೋತಿತ್ತಿನ ಸೇರುವೇ ಪನ್ಪುನಂಚಿನ ಯೋಚನೆಲು ಹೆಚ್ಚಾವೊಂದುಂಡು. ಸಮಾಜೋಡು ನಮ್ಮ ಪನ್ಪ ದುಷ್ಟಶಕ್ತಿಲು ಶಿಷ್ಟಶಕ್ತಿಲು ಒಂದು ದುಷ್ಟಶಕ್ತಿಲು ಏರುಂದು ಕೇಂಡ ಆ ದುಷ್ಟಶಕ್ತಿಲಿಗೆ ಜಾತಿ ಮತ ಭೇದ ಜಡ್ ಮಾತೆರ್ಲ ಉಳ್ಳೇರು. ಎಡ್ಡೆಂತಿನಕುಲು ಏರುಂದು ಕೇಂಡ ಎಡ್ಡೆಂತಿನಕುಲ್ಲ ಮಾತೆಟ್ಲ ಉಳ್ಳೇರು. ಆಂಡ ಎಡ್ಡೆಂತಿನಕುಲು ಒಟ್ಟಾಪುನಿ ಕಮ್ಮಿ ದುಷ್ಟಶಕ್ತಿಲು ಬೇಗ ಒಟ್ಟಾದು ಸಮಾಜೋಡು ವಿಜೃಂಭಣೆ ಮನ್ಪುನ ಜಾಸ್ತಿ ಇಂದೇ ನಮ್ಮ ದುಂಬುಡ್ದಿಂಚಿಲ ತೂವೊಂದುಲ್ಲ. ಹಿಂದೂ ಧರ್ಮದ ಒಂಜಿ ನಂಬಿಕೆ ಉಂಡು ಸತ್ಯ 4 ಯುಗತ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂದು. ಕೃತಯುಗಟು ಮಿತ್ತಿತ್ತಿನ ದೇವತೆಗಳ ತಿರ್ತಿತ್ತಿನ ರಕ್ಕಸೆರೆಗಳ ಲಡಾಯ ಒಂದುಡು ಮಿತ್ತು ತಿರ್ತಿತ್ತಡು ಅವೇ ತ್ರೇತಗು ಬಂಡಾಗ ಒಂಜೇ ಭೂಮಿದೊಲೈ ಆ ಭೂಮಿದೊಲೈ ರಾಮಗಳ ರಾವಣಗಳ ಯುದ್ಧ ಆಂಡು ಅವಳ ರಾವಣ ರಾಕ್ಷಸ ಸ್ವಭಾವ ರಾಮೇ ಸ್ವಾದು ಸ್ವಭಾವ ಅಂದಾಂಡು ಆಂಡ ಮಿತ್ತು ತಿರ್ತಿತ್ತಿನವಳು ಒಂಜಿ ಭೂಮಿದೊಲೈಗೆ ಲಡಾಯಿ ಬತ್ತಂಡು. ಐದು ಪಕ್ಕ ದ್ವಾಪರ ಯುಗಕ್ಕೂ ಬಂಡಾಗ ಒಂಜೇ ಇಲ್ಲದ ಉಲೈಗೆ ಲಡಾಯಿ ಬತ್ತಂಡು. ಇತ್ತ ಕಲಿಯುಗೋಡು ಬಂಡಾಗ ಆ ಒಂಜಿ ಇಲ್ಲಲ ಪೋದು ಒರಿಯಾನ ಉಲೈಡೆ ಲಡಾಯಿ ಉಂಡು. ಒರಿಯಾನ ಉಲೈಡೆ ಎಡ್ಡ ಗುಣಲ ಉಂಡು ಹಾಳು ಗುಣಲ ಉಂಡು. ನಮ್ಮ ಏಪ ರಾಕ್ಷಸಿ ಸ್ವಭಾವವನ್ನು ತೋಜಾವನ ಅಪಗ ನಮ್ಮ ರಕ್ಕಸೆನಪ್ಪ ನಮ್ಮ ಏಪ ಎಡ್ಡೆ ಸ್ವಭಾವವನ್ನು ತೋಜಾವನ ಅಪಗ ನಮ್ಮ ಎಡ್ಡೆಂತಿನ ಹಾಕೊಳಪ್ಪ ನಮ್ಮ ನಿರ್ಧಾರ ಮಂತಿನೆಟ್ಟು ನಮ್ಮ ರಾಕ್ಷಸರ ಎಡ್ಡೆಂತಿನ ಹಾಕೊಳ ಪನ್ಪುನೇನು ನಿರ್ಧಾರ ಮನ್ಪುನವು ನಂಕ್ ಆ ವಿವೇಚನೆ ನಂಕ್ ಬೋಡು ಪನ್ಪುನಕ್ಕೆ ಮಾತ್ರ ಇಂಚಿತ್ತಿನ ಸೌಹಾರ್ದ ಸಂದೇಶಲು ನಮ್ಮ ಸಮಾಜೋಡು ಎಡ್ಡೆ ಆವಡು ನಮ್ಮ ಎಡ್ಡೆ ಅಂಡ ಯಾವ್ಜಿ ನಮ್ಮ ದುಂಬುದ ಪೀಳಿಗೆಲ್ಲ ಎಡ್ಡೆ ಆವಡು ಇಂದೇನು ನಮ್ಮ ಪರಿಸರ ಆವಡು ಕುಡಂಜಾವಡು ಸಂದೇಶ ಕೊರನಾಗ ಪನ್ಪುನಿ ಒಂಜೇ ಪಾತ್ರ ದುಂಬುದ ಪೀಳಿಗೆಗೆ ಈ ಭೂಮಿನ ಈ ಪ್ರಕೃತಿನ ಸೌಹಾರ್ದ ಸಂಗಮ ಈ ಕಾರ್ಯಕ್ರಮ ಇಂದು ಮೂಜಿ ಕಾರ್ಯಕ್ರಮ ನಿರಂತರ ಯಶಸ್ವಿ ಆವಡಾಂಡ ಸಮಾಜದ ಕೊಡುಗೆ ಮಸ್ತು ಉಂಡು. ಈ ಸಮಾಜದ ಆ ಕೊಡುಗೆ ಏಪಲ ಉಪ್ಪಡು ಸೌಹಾರ್ದ ಸಂದೇಶ ಕೇವಲ ಭಾಷಣಗೂ ಸೀಮಿತ ಅವಂದೆ ಪಾತೆರೆಗೂ ಸೀಮಿತ ಅವಂದೆ ನಮ್ಮ ಆಚರಣೆ ಎಲ್ಲ ಬರಡು ನಮ್ಮ ಇಲ್ಲಡು ನಮ್ಮ ಜೋಕ್ಲಿಗಳ ಆ ಸ್ವಭಾವವನ್ನು ಕಲ್ಪಾಗ ನಮ್ಮ ಸಮಾಜಗಳ ಆ ಸ್ವಭಾವವನ್ನು ತೆರಿಪಾವಾಗ ಪಂಡೊಂದು ದೀಪಾವಳಿ ಪರ್ವ ನನ್ನ ಎಲ್ಲಂಜಿ ಆಜಿ ಹೇಳಿ ಹೆಣ್ಮಕ್ಳು ಮೂಜಿ ದಿನ ದೀಪಾವಳಿ ಪರ್ವ ಬರ್ಪಡು. ದೀಪದ ತುಡರು ಪರ್ವ ನರಕಾಸುರನ ಬಲಿಪಾಡ್ಯಮಿದ ಲಕ್ಷ್ಮೀ ಪೂಜದ ಇಂಚ ಮೂಜಿ ದಿನಕ್ಕೂ ಮೂಜಿ ವಿಶೇಷತೆ ಉಂಡು. ಅವು ಮಾತ್ರೆಗಳ ಎಡ್ಡೆಪ್ಪನು ಕಂತು ಕೊರಡು ಬೇಗೋಡೆ ಹೊಸ ವರ್ಷ ಬರ್ಪಡು. ಡಿಸೆಂಬರ್ 11 ತಾರೀಕಿಗೆ ನಮ್ಮ ಸೌಹಾರ್ದ ಕ್ರಿಸ್ಮಸ್ ಕಾರ್ಯಕ್ರಮ ನಿಘಂಟ ಆತಂಡು ನೆಕ್ಕಲಾನಿಕಲು ಮಾತೆರ್ಲ ಬಲ್ಲೆ ಪಂಡೊಂದು ಇಫ್ತಾರ್ ಕೂಟ ಸೌಹಾರ್ದ ಕ್ರಿಸ್ಮಸ್ ಆಚರಣೆ ಹಾಗೂ ಸೌಹಾರ್ದ ದೀಪಾವಳಿ ಆಚರಣೆ ಈ ಮೂರೂ ಸಂಭ್ರಮಗಳಲ್ಲಿ ಒಂದೇ ವೇದಿಕೆಯಲ್ಲಿ ಆಚರಿಸಿ ಸಮಾಜದ ಎಲ್ಲ ರೀತಿಯ ವ್ಯಕ್ತಿಗಳನ್ನು ಗೌರವಿಸಿ ಈ ಮೂರೂ ಧರ್ಮದ ಹಬ್ಬಗಳನ್ನು ಆಚರಿಸಿರುವುದು ವಿಶೇಷವಾಗಿ ಅತ್ಯಂತ ಗಮನಾರ್ಹವಾದ ಸಂಗತಿ. ಈ ಅಕ್ಟೋಬರ್ ನವೆಂಬರ್ ತಿಂಗಳು ಬಂತೆಂದರೆ ಈ ಊರಿಗೆ ಊರೇ ಸಡಗರ. ವಿಜಯದಶಮಿ ಮತ್ತು ದಸರಾ ಈ ಹಬ್ಬ ಕೊನೆಗೊಳ್ಳುವ ಸಮಯದಲ್ಲಿ ದೀಪಾವಳಿ ಹಬ್ಬ ಆರಂಭವಾಗುತ್ತದೆ. ಎಲ್ಲೆಡೆ ದೀಪ ಅಲಂಕಾರ, ಸಂಭ್ರಮ, ಬ್ಯಾನರ್, ಹೊಸ ಬಟ್ಟೆ, ಹೊಸ ಊಟ, ಮನೆಗೆ ಒಂದು ಹೊಸ ಕಳೆ. ನನ್ನ ಬಾಲ್ಯದ ನೆನಪುಗಳನ್ನು ನಾನು ಮೆಲುಕು ಹಾಕುವಾಗ
ನಮಗೆ ದೀಪಾವಳಿ ಹಬ್ಬ ಅಂದರೆ ಅದು ಊರಿಗೇನೆ ಹಬ್ಬ, ಇಡೀ ಊರಿಗೆ ಅದು ಹಬ್ಬ. ಯಾಕಂದರೆ ಹಿಂದೂ ಬಾಂಧವರ ಮನೆಗೆ ಹೋಗಿ ಪಟಾಕಿ ಸಿಡಿಸುವುದು, ಅವಲಕ್ಕಿ ಮತ್ತು ಬಾಳೆಹಣ್ಣಿನ ಒಂದು ರುಚಿ, ಬಾಳೆ ಎಲೆಯ ಮೇಲೆ ಒಂದು ಊಟ, ವಿವಿಧ ಖಾದ್ಯಗಳು. ಅವರ ಮನೆಯಲ್ಲಿ ಊಟ ಮಾಡಿ ಮನೆಗೆ ಬರುವಾಗ ಒಂದು ಪೊಟ್ಟಣದಲ್ಲಿ ಸ್ವಲ್ಪ ಈ ಬೀಡಿ ಪಟಾಕಿ, ಸ್ವಲ್ಪ ಪಟಾಕಿ ಅವರು ಕೊಡ್ತಿದ್ರು ಮನೆಗೆ ಹೋಗಿ ಹಚ್ಚಲಿ ಅಂತ. ಸ್ವಲ್ಪ ಬಾಳೆಹಣ್ಣು ಮತ್ತು ಅವಲಕ್ಕಿ ಅದನ್ನು ಮನೆಗೆ ಬಂದು ತಿನ್ನುವ ಒಂದು ಆನಂದ, ಅದು ಆನಂದವೇ ಆನಂದ. ಆದ್ದರಿಂದ ದೀಪಾವಳಿ ಒಂದು ಸೌಹಾರ್ದದ ಹಬ್ಬ, ಇಡೀ ಊರಿಗೆ ಒಂದು ಹಬ್ಬ. ದೀಪಾವಳಿ ಎಂದರೆ ಏನು? ಈ ಸರಳವಾದ ಪ್ರಶ್ನೆಗೆ ಒಂದು ಸರಳವಾದ ಉತ್ತರ. ಅಜ್ಞಾನವೆಂಬ ಕತ್ತಲನ್ನು ಕಳೆದು ಬದುಕಲ್ಲಿ ಸುಜ್ಞಾನದ ಜ್ಯೋತಿಯನ್ನು ಬೆಳಗಿಸುವ ಹಬ್ಬವೇ ದೀಪಾವಳಿ. ಅಜ್ಞಾನದ ಕತ್ತಲನ್ನು ಕಳೆದು ಬದುಕಲ್ಲಿ ಸುಜ್ಞಾನದ ಜ್ಯೋತಿಯನ್ನು ಬೆಳೆಸುವ ಹಬ್ಬವೇ ದೀಪಾವಳಿ. ಸ್ವಲ್ಪ ಚಿಂತನೆಯನ್ನು ಹೊರಗಿಟ್ಟಾಗ ವಿಶೇಷವಾಗಿ ದೀಪಾವಳಿ ಹಬ್ಬದ ಪ್ರಾಮುಖ್ಯತೆ ಬಗ್ಗೆ ಕೆಲವು ವಿಚಾರಗಳು ನನ್ನ ಮನಸ್ಸಿಗೆ ಬಂದವು. ಅದರಲ್ಲಿ 5 ವಿಚಾರಗಳನ್ನು ಅತ್ಯಂತ ಚೊಕ್ಕದಾಗಿ ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ, ದೀಪಾವಳಿ ಅಂದರೆ ಹೊಸತನದ ಹಬ್ಬ. ಹೊಸತ್ತು, ಎಲ್ಲದೂ ಹೊಸತ್ತು. ಬಟ್ಟೆ ಬರೆ ಹೊಸತ್ತು, ವಿವಿಧ ಖಾದ್ಯಗಳು, ವಿವಿಧ ವಸ್ತುಗಳು ಮನೆಗೆ, ಎಲ್ಲ ಹೊಸತನವನ್ನು ಬಯಸುವ ಹಬ್ಬವೇ ದೀಪಾವಳಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ. ಅಂದರೆ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಕೊಂಡೊಯ್ಯುವ ಹಬ್ಬ. ಆದ್ದರಿಂದ ಮೊದಲನೇದಾಗಿ ದೀಪಾವಳಿ ಅಂದರೆ ಹೊಸತನದ ಹಬ್ಬ. ಎರಡನೆಯದು, ದೀಪಾವಳಿ ಅಂದರೆ ಭೇದವಿಲ್ಲದ ಹಬ್ಬ. ಸಂತೋಷಕ್ಕಾಗಿ ಎಲ್ಲರೂ ಪಟಾಕಿ ಹೊಡೆಯುವ ಹಬ್ಬ, ಎಲ್ಲರೂ ವಸ್ತುಗಳನ್ನು ಕೊಂಡುಕೊಳ್ಳುವ ಹಬ್ಬ. ಯಾಕಂದರೆ ನೋಡಿ, ಬೆಳಕಿಗೆ ಭೇದವಿಲ್ಲ, ಮೇಲು ಕೀಳುಗಳೆಂಬ ಅಂತರವಿಲ್ಲ. ಬಡವನ ಗುಡಿಸಲಲ್ಲೂ ಸಿರಿವಂತನ ಬಂಗಲೆಯಲ್ಲೂ ಬೆಳೆಯುವ ದೀಪವೇ ಅದು ದೀಪ. ಎಲ್ಲರದರ ಬೆಳಕು ಒಂದೇ, ಅದರಿಂದ ಬೆಳಕಿಗೆ ಭೇದವಿಲ್ಲ. ಅದರಿಂದ ಈ ದೀಪಾವಳಿ ಭೇದವಿಲ್ಲದ ಹಬ್ಬ. ಮೂರನೆಯದಾಗಿ, ದೀಪಾವಳಿ ಜ್ಞಾನದ ದೀಪವನ್ನು ಬೆಳಗಿಸುವ ಹಬ್ಬ. ನಾನು SDM ಕಾಲೇಜಿನಲ್ಲಿ ನನ್ನ ಡಿಗ್ರಿ ವ್ಯಾಸಂಗವನ್ನು ಮಾಡುತ್ತಿರುವಾಗ ದೊಡ್ಡ ಗ್ರಂಥಾಲಯ SDM ಕಾಲೇಜ್ ಉಜಿರಿನಲ್ಲಿ, ಆ ಗ್ರಂಥಾಲಯದ ಹೊರಗಡೆ ಒಂದು ದೊಡ್ಡ ದಪ್ಪ ಅಕ್ಷರದಲ್ಲಿ ಬರೆದಿರುವ ಸಂಸ್ಕೃತ ಶ್ಲೋಕ, ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪಂ. ಯಾವತ್ತು ನಾನು ಧರ್ಮಸ್ಥಳದ ಕಡೆಗೆ ನನ್ನ ಮನೆಗೆ ಹೋಗುತ್ತೋ ಸಂದರ್ಭದಲ್ಲಿ ಆ ದಪ್ಪದಾದ ಅಕ್ಷರದಲ್ಲಿ ಬರೆದುವ ಆ ಸಂಸ್ಕೃತ ಶ್ಲೋಕವನ್ನು ನಾನು ನೆನಪಿಸ್ಕೊಳ್ತೇನೆ. ಅಂದರೆ ನಾವೆಲ್ಲರೂ ಪ್ರಜ್ವಲಿಸುವ ಜ್ಯೋತಿಯಾಗಿ ಬೆಳಗಬೇಕು ಅನ್ನುವ ಒಂದು ಸಂದೇಶ. ಆದ್ದರಿಂದ ನಮ್ಮ ಬೈಬಲ್ನಲ್ಲಿ ಒಂದು ಮಾತಿದೆ, ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 15. ಯಾರೊಬ್ಬರು ಹಚ್ಚಿದ ಬೆತ್ತಿಯನ್ನು ಯಾರೂ ಮುಚ್ಚಿಡುವುದಿಲ್ಲ, ಅದನ್ನು ಎಲ್ಲರಿಗೆ ಕಾಣುವುದರ ಎತ್ತರವಾದ ಸ್ಥಳದಲ್ಲಿ ಇಡುತ್ತಾನೆ. ಆದ್ದರಿಂದ ನಾವೆಲ್ಲರೂ ಪ್ರಜ್ವಲಿಸುವ ಜ್ಯೋತಿಗಳು. ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪಂ ಅಂದರೆ ನಾವೆಲ್ಲರೂ ಪ್ರಜ್ವಲಿಸುವ ಜ್ಯೋತಿಗಳು. ಆ ಜ್ಯೋತಿಗಳನ್ನು ನಾವು ಎತ್ತರದಲ್ಲಿರಬೇಕು. ಯಾಕೆಂದರೆ ನಮ್ಮ ಬೆಳಕು, ನಮ್ಮ ಕಂಪು ಎಲ್ಲರಿಗೂ ಅದು ಸಿಗಬೇಕು ಎನ್ನುವ ಆಶಯ. ಆದ್ದರಿಂದ ದೀಪಾವಳಿ ಜ್ಞಾನದ ಬೆಳಕನ್ನು ಹೆಚ್ಚಿಸುವ ಹಬ್ಬ. ನಾಲ್ಕನೆಯದಾಗಿ, ದೀಪಾವಳಿ ಬದುಕನ್ನು ಗೌರವಿಸುವ ಹಬ್ಬ. ನೀವು ನೋಡಿ, ದೀಪಾವಳಿ ಸಂದರ್ಭದಲ್ಲಿ ಕೃಷಿಗೆ ಆಧಾರವಾದ ಗೋವಿಗೆ ಪೂಜೆ ಮಾಡ್ತಾರೆ. ಉಳುಮೆಗೆ ಆಧಾರವಾದ ನೇಗಿಲು ಮತ್ತು ನೊಗಕ್ಕೆ ಪೂಜೆ ಇದೆ. ವ್ಯವಹಾರಕ್ಕೆ ಆಧಾರವಾದ ಈ ಅಂಗಡಿ ಪೂಜೆಗಳಿವೆ. ಸಂಪತ್ತಿಗೆ ಆಧಾರವಾದ ಚಿನ್ನ ಮತ್ತು ಹಣಕ್ಕೆ ಲಕ್ಷ್ಮೀ ಪೂಜೆ ಇದೆ. ಒಟ್ಟಾರೆ ದೀಪಾವಳಿ ಅಂದರೆ ಬದುಕನ್ನು ಗೌರವಿಸುವ ಹಬ್ಬ, ಬದುಕನ್ನು ಗೌರವಿಸುವ ಹಬ್ಬ. ಕೊನೆಯದಾಗಿ, ದೀಪಾವಳಿ ಎಂದರೆ ಕೇಡಿನ ಮೇಲೆ ಒಳಿತನ್ನು ಸಾಧಿಸುವ ಹಬ್ಬ. ಕೇಡಿನ ಮೇಲೆ ಒಳಿತನ್ನು ಸಾಧಿಸುವ ಹಬ್ಬ. ನೀವು ನೋಡಿ, ಸಾಂಪ್ರದಾಯಿಕವಾಗಿ ದೀಪಾವಳಿ ಅಂದರೆ 3 ದಿನ. ಅದು ನಮಗೆ ಯಾಕೆ ನೆನಪಿಗೆ ಅಂದರೆ 3 ದಿನ ರಜೆ ನೋಡಿ, 3 ದಿನ. ಮೊದಲನೆಯದು ನರಕ ಚತುರ್ದಶಿ. ಅವತ್ತು ನರಕಾಸುರನನ್ನು ಸಂಹರಿಸಿದ್ದು ಕೃಷ್ಣ. ಆ ದಿನವನ್ನು ನೆನಪಿಸಿಕೊಂಡು, ಅಂದರೆ ಕೇಡನ್ನು ದೂರ ಮಾಡಿದ ದಿನ. ಆ ದಿನ ಎಣ್ಣೆ ಸ್ನಾನ ಮಾಡಿ ಪಾಪ ಪ್ರಾಯಶ್ಚಿತ್ತವನ್ನು ಕಳೆಯುವ ದಿನ, ಕೇಡನ್ನು ದೂರ ಮಾಡುವ ದಿನ. ಎರಡನೆಯದು ಬಲಿಪಾಡ್ಯಮಿ. ಬಲಿ ಚಕ್ರವರ್ತಿಯ ಬಲಿಯನ್ನು ನಾವು ತ್ಯಾಗವನ್ನು ನೆನಪಿಸುವ ದಿನ. ಆದ್ದರಿಂದ ನಾವು ಬಲಿಯೇಂದ್ರ ಎಂದು ಬಲಿಯನ್ನು ಊರಿಗೆ, ನಮ್ಮ ನಾಡಿಗೆ ಕರೆಯುವ ದಿನ. ಮೂರನೆಯದು ಲಕ್ಷ್ಮೀ ಪೂಜೆ, ಸಂಪತ್ತನ್ನು ಪೂಜಿಸುವ ದಿನ. ಆದ್ದರಿಂದ ಒಳಿತನ್ನು, ಒಳ್ಳೆಯದನ್ನು ಬಯಸುವ ಹಬ್ಬವೇ ದೀಪಾವಳಿ. ಆದ್ದರಿಂದ 5 ಸಂಗತಿಗಳು: ಹೊಸತನದ ಹಬ್ಬ, ಭೇದವಿಲ್ಲದ ಹಬ್ಬ, ಜ್ಞಾನದ ದೀಪವನ್ನು ಬೆಳಗಿಸುವ ಹಬ್ಬ, ಬದುಕನ್ನು ಗೌರವಿಸುವ ಹಬ್ಬ, ಕೊನೆಯದಾಗಿ ಕೇಡಿನ ಮೇಲೆ
ಒಳಿತನ್ನು ಸಾಧಿಸುವ ಹಬ್ಬ. ಆದ್ದರಿಂದ ದೀಪಾವಳಿ ಅಂದರೆ ದೀಪಗಳ ಹಬ್ಬ. ಅತ್ಯಂತ ಅರ್ಥಪೂರ್ಣವಾಗಿ ಇವತ್ತಿನ ಈ ಪ್ರಾರ್ಥನೆ ಗೀತೆಯಲ್ಲಿ ನಾನು ಕೇಳಿದ್ದು ದೀಪಾವಳಿ ಎಂದರೆ ದೀಪಗಳ ಹಬ್ಬ. ದೀಪ ಎಲ್ಲ ಧರ್ಮಗಳಲ್ಲಿವೆ. ವಿಶೇಷವಾಗಿ ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವುದೇ ಕಾರ್ಯಕ್ರಮ ಶುರು ಹಚ್ಚಬೇಕಾದ್ರೆ ನಾವು ದೀಪ ಹಚ್ಚಬೇಕು. ಯಾವುದೇ ಸಂಸ್ಕಾರ ಪ್ರಾರ್ಥನೆಯನ್ನು ಶುರು ಹಚ್ಚಬೇಕಾದ್ರೆ ದೀಪ ಹಚ್ಚಬೇಕು. ವಿಶೇಷವಾಗಿ ನಮ್ಮಲ್ಲಿ ದೀಪ ಅಥವಾ ಮೇಣದ ಬತ್ತಿಯನ್ನು ನಾವು ಹಚ್ಚುತ್ತೇವೆ. ಮಾತ್ರವಲ್ಲದೆ ದೇವರಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಿದರೆ ಅಥವಾ ಪ್ರಾರ್ಥನೆಯ ಫಲವು ನಮಗೆ ಸಿಕ್ಕಿದರೆ ನಾವು ದೀಪವನ್ನು ಹಚ್ಚಿ ದೇವರಿಗೆ ಸ್ತುತಿ ಮಾಡ್ತೇವೆ. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ ವಿಶೇಷವಾಗಿ ದೀಪಕ್ಕೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಇದೆ. ಇದು ನಮ್ಮ ಕ್ರೈಸ್ತ ಧರ್ಮದಲ್ಲಿ ಮಾತ್ರ ಎಲ್ಲ ಧರ್ಮಗಳಲ್ಲಿ ಕೂಡ ಈ ದೀಪದ ಪ್ರಾಮುಖ್ಯತೆ ಖಂಡಿತ ಇದೆ. ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ದೀಪಾವಳಿ ಅಂದರೆ ದೀಪಗಳ ಹಬ್ಬ, ದೀಪವನ್ನು ಹಚ್ಚಿ ಬೆಳಕನ್ನು ಪಸರಿಸುವ ಹಬ್ಬ. ಆದ್ದರಿಂದ ಈ ದೀಪದ ಬೆಳಕು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಬೆಳಗಲಿ. ಕವಿ ಕಾವ್ಯದ ಪ್ರಕಾರ ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಹಾಗೆ ನಾವು ಇವತ್ತು ಎಲ್ಲರೂ ಸೇರಿಕೊಂಡು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದರಲ್ಲಿ ಹೊಸ ಕುರಲ್ ಬಳಗ ಇದೆ, ಬಿಲ್ಲವ ಸೇವಾ ಸಮಾಜ ಇದೆ, ಸದ್ಭಾವನಾ ವೇದಿಕೆ ಇದೆ, ರೋಟ್ರಿ ಸಮುದಾಯ ಇದೆ. ನಮಗೆಲ್ಲ ಮೂರು ಹಬ್ಬಗಳು: ದೀಪಾವಳಿ, ಕ್ರಿಸ್ಮಸ್ ಮತ್ತು ಈದ್. ಇವತ್ತಿನ ಸಮಾಜಕ್ಕೆ ಇದೇ ಬೇಕಾಗಿರುವಂಥದ್ದು. ನಮ್ಮ ಹಿರಿಯರು ಯಾವ ದೇಶವನ್ನು ನಮಗೆ ಬಿಟ್ಟು ಹೋಗಿದ್ರೋ ಅದನ್ನು ಉಳಿಸಿ ಬೆಳೆಸಬೇಕಾದ್ದು ಮಾತ್ರ ನಮ್ಮ ಕರ್ತವ್ಯ ಅಲ್ಲ, ಬದಲಾಗಿ ಆ ಸುಂದರ ಭಾರತವನ್ನು ನಮ್ಮ ಬರುವಂತಹ ಪೀಳಿಗೆಗೆ ವರ್ಗಾಯಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಹೇಳಿದರೆ ಹಬ್ಬಗಳನ್ನು ನಾವು ಸೇರಿಕೊಂಡು ಆಚರಿಸುವಂಥ ಒಂದು ಸಮಾಜ ನಮ್ಮಲ್ಲಿ ಇರಬೇಕು ಮತ್ತು ಅಂತಹ ಸಮಾಜ ಅದು ಎದ್ದು ಬರಬೇಕು. ಯಾಕಂದರೆ ಇವತ್ತು ಹಬ್ಬಗಳು ಆಚರಿಸುವಾಗ ನಮಗೆಲ್ರಿಗೂ ಗೊತ್ತುಂಟು, ಪೊಲೀಸರಿಲ್ಲದೆ ಹಬ್ಬ ಆಚರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹೇಳುವಷ್ಟರ ಮಟ್ಟಕ್ಕೆ ನಮ್ಮ ಸಮಾಜ ಇವತ್ತು ಕೆಟ್ಟು ಹೋಗಿದೆ. ಆ ಕೆಟ್ಟು ಹೋದಂತಹ ಸಮಾಜದಲ್ಲಿ ಇಂತಹ ಸಂಘಟನೆಗಳು ಸೇರಿ ಜೊತೆಯಾಗಿ ಒಟ್ಟಾಗಿ ಹಬ್ಬವನ್ನು ಆಚರಿಸುವಂಥದ್ದು ನಿಜಕ್ಕೂ ಈ ಸಮಾಜಕ್ಕೆ ನೀಡುವಂತಹ ಬೆಳಕು. ಇವತ್ತು ನಿಜವಾಗಿ ನಾವು ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ ಅಂಥೇಳಿ ನಾವೆಲ್ಲರೂ ಕೂಡ ಭಾವಿಸಬೇಕು ಮತ್ತು ಈ ಸಂದೇಶ ಎಲ್ಲ ಮನೆಗೂ ಕೂಡ ತಲುಪಬೇಕು. ಈ ದೀಪಾವಳಿಯಲ್ಲಿ 2 ಮಹತ್ತರವಾದಂಥ ಸಂದೇಶ ಇದೆ. ಆ 2 ಸಂದೇಶವನ್ನು ನಾನು ನಿಮ್ಮ ಮುಂದೆ ಇಟ್ಟು ನನ್ನ ಅವಕಾಶಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದನೇದಾಗಿ, 3 ಜಾತಿಗಳು ಸೇರದೇ ಇದ್ದರೆ ದೀಪ ಬೆಳಗಿಸಲಿಕ್ಕೆ ಆಗುವುದಿಲ್ಲ ಅಂಥೇಳಿ ದೀಪಾವಳಿಯ ಹಣತೆ ನಮಗೆ ಸಂದೇಶವನ್ನು ಕೊಡ್ತದೆ. ಒಂದು ದೀಪ ಬೆಳಗಬೇಕು ಹೇಳಿದರೆ ಅದಕ್ಕೊಂದು ಹಣತೆ ಬೇಕು. ಆ ಹಣತೆಯಲ್ಲಿ ಸ್ವಲ್ಪ ದೀಪದ ಎಣ್ಣೆ ಬೇಕು, ಅದರ ಜೊತೆ ಒಂದು ಬತ್ತಿ ಬೇಕು. ಆ 3 ಜಾತಿ ಅಂದರೆ ನಾವು ಖಂಡಿತ ನಮ್ಮ ಸಮಾಜ ಬೆಳಗಬೇಕು, ನಮ್ಮ ದೇಶ ಬೆಳಗಬೇಕು ಅಂತ ಹೇಳಿದರೆ ನಾವು ಉರಿಸುವಂತಹ ಈ ದೀಪದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಸೇರಿಕೊಂಡಿದ್ದರೆ ಖಂಡಿತ ಈ ಸಮಾಜ ಬೆಳಗುತ್ತದೆ, ಈ ದೇಶ ಬೆಳಗುತ್ತದೆ ಹೇಳುವಂತಹ ಸಂದೇಶ ನಮಗೆ ಈ ದೀಪ ಕೊಡ್ತಾ ಇದೆ. ಎರಡನೇದಾಗಿ, ಈಗಾಗಲೇ ಫಾದರ್ ಹೇಳಿದರು, ಇದು ಕೇವಲ ಕತ್ತಲನ್ನು ದೂರೀಕರಿಸುವಂತಹ ದೀಪ ಅಲ್ಲ, ಬದಲಾಗಿ ಅಜ್ಞಾನವನ್ನು ಕೂಡ ದೂರೀಕರಿಸ್ತದೆ ಅಂತ. ನಮ್ಮ ಸಮಾಜದಲ್ಲಿ 2 ದೊಡ್ಡ ಅಜ್ಞಾನಗಳಿವೆ. ಒಂದನೆಯದ್ದು, ನಾವು ದೇವರನ್ನು ಗುರುತಿಸದೇ ಇರುವಂತಹ ಒಂದು ಅಜ್ಞಾನ. ನಮಗೆ ಸ್ವತಃ ನಮ್ಮ ಸೃಷ್ಟಿಕರ್ತ ಯಾರು ಅಂತೇಳಿ ಗೊತ್ತಿಲ್ಲ. ನಮ್ಮನ್ನು ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಇಟ್ಟು ನಮ್ಮನ್ನು ಬೆಳೆಸಿದವನು, ಉಣಿಸಿದವನು, ತಿನ್ನಿಸಿದವನು, ಅಲ್ಲಿಂದ ಈ ಜಗತ್ತಿಗೆ ಕರೆತಂದವನು ಮತ್ತು ಈ ಜಗತ್ತನ್ನು ನೀಡಿದವನು, ಅವನು ಸೃಷ್ಟಿಕರ್ತ ಹೇಳುವಂತಹ ಜ್ಞಾನ ಇದೆಯಲ್ಲ, ಅದು ನಮ್ಮಿಂದ ದೂರ ಆಗಿದೆ. ಒಂದು ವೇಳೆ ನಾವೆಲ್ಲರೂ ಸೇರಿ ನಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬನೇ ಹೇಳುವಂತಹ ಆ ಜ್ಞಾನ ನಮ್ಮ ಸಮಾಜದಲ್ಲಿ ಬಂದು ಬಿಟ್ಟರೆ, ಮುಸ್ಲಿಮರ ದೇವರು ಬೇರೆಯಲ್ಲ, ಹಿಂದೂಗಳ ದೇವರು ಬೇರೆಯಲ್ಲ,
ಕ್ರೈಸ್ತರ ದೇವರು ಬೇರೆ ಎಲ್ಲ ಹೇಳುವಂತಹ ಆ ಸುಜ್ಞಾನ ಒಂದು ವೇಳೆ ನಮ್ಮಲ್ಲಿ ಬಂದು ಬಿಟ್ಟರೆ ನಾವು ಬೇರೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತೇಳಿದರೆ ನಾವೆಲ್ಲರೂ ಕೂಡ ಒಬ್ಬನೇ ದೇವನ ಸೃಷ್ಟಿಗಳು ಹೇಳುವಂತಹ ಆ ಭಾವನೆ ನಮ್ಮಲ್ಲಿ ಬರ್ತದೆ. ನಮ್ಮೆಲ್ಲರನ್ನು ಸೃಷ್ಟಿಸಿದವನು ಒಬ್ಬನೇ ದೇವನು ಅಂತ. ಮತ್ತು ಖಂಡಿತ ನನ್ನ ಸಹೋದರ ಸಹೋದರಿಯರೇ, ನಮಗೆ ಅವನು ಪಾಲು ಮಾಡಲಿಲ್ಲ, ಅವನು ನಮ್ಮಲ್ಲಿ ಭೇದ ಭಾವವನ್ನು ಎಣಿಸಲಿಲ್ಲ. ಬದಲಾಗಿ ನಾವು ಗುರುತಿಸಿಕೊಳ್ಳಿಕ್ಕಾಗಿ ನಮಗೆ ಧರ್ಮವನ್ನು ಜಾತಿಯನ್ನು ನೀಡಿದ್ದಾನೆ. ಸತ್ಯ ಹೇಳಬೇಕಂದ್ರೆ ನಾವೆಲ್ಲರೂ ಹುಟ್ಟಿದ್ದು ಮನುಷ್ಯರಾಗಿ, ನಮ್ಮ ಬರುವಾಗ ಉಸಿರು ಮಾತ್ರ ಇದ್ದದ್ದು, ಹೆಸರಿರಲಿಲ್ಲ ನಮಗೆ. ಹೆಸರು ನಾನು ಎಲ್ಲೂ ಹುಟ್ಟಿದ್ದೇನೋ ಅಲ್ಲಿ ನಮಗೆ ಇಟ್ಟದ್ದು ಹೆಸರು ಅಲ್ವಾ. ನಾನು ಮುಸ್ಲಿಮನ ಮನೆಯಲ್ಲಿ ಹುಟ್ಟಿದೆ, ಅದಕ್ಕೆ ನನಗೆ ಮುಸ್ಲಿಮನ ಹೆಸರಿಟ್ಟರು. ನಮ್ಮಲ್ಲಿ ಹೆಚ್ಚಿನವರು ಹಿಂದೂ ಮನೆಯಲ್ಲಿ ಹುಟ್ಟಿದ್ದಾರೆ, ಅದಕ್ಕಾಗಿ ಅವರಿಗೆ ಹಿಂದೂ ಹೆಸರಿಟ್ಟರು. ನಮ್ಮಲ್ಲಿ ಕೆಲವರು ಕ್ರೈಸ್ತರ ಮನೆಯಲ್ಲಿ ಹುಟ್ಟಿದ್ದಾರೆ, ಅವರಿಗೆ ಕ್ರೈಸ್ತ ಅಂಥೇಳಿ ಗುರುತಿಸಿದ್ರು, ಅವರಿಗೆ ಹೆಸರಿಟ್ಟರು. ಹುಟ್ಟುವಾಗ ನಾವೆಲ್ಲರೂ ಕೂಡ ಮನುಷ್ಯರು, ಬದುಕುವಾಗಲೂ ಕೂಡ ನಾವು ಮನುಷ್ಯರಾಗಿ ಬದುಕಬೇಕಾಗ್ತದೆ. ನಮ್ಮ ಐಡೆಂಟಿಟಿ ಯಾವುದು, ನಮ್ಮ ಗುರುತು ಯಾವುದು, ನಮ್ಮ ಚಿಹ್ನೆ ಯಾವುದು ಅಂಥೇಳಿ ಕೇಳಿದರೆ ನಾವು ಮನುಷ್ಯರು ಹೇಳುವಂಥದ್ದು. ಜಾತಿ ಧರ್ಮ ಎಲ್ಲ ನಂತರ ಬರುವಂಥದ್ದು, ಮನುಷ್ಯತ್ವ ಹೇಳುವಂಥದ್ದು ಮೊದಲಿಗೆ ಇರುವಂಥದ್ದು. ಯಾವಾಗ ನನಗೆ ಮನುಷ್ಯನಾಗಲಿಕ್ಕಾಗುವುದಿಲ್ವೋ ಅಷ್ಟರವರೆಗೆ ನನಗೆ ಯಾವುದೇ ಜಾತಿಯ ಒಬ್ಬ ಸಜ್ಜನ ಆಗಲಿಕ್ಕಾಗುವುದಿಲ್ಲ. ಯಾವಾಗ ನಾನು ಮನುಷ್ಯನಾಗ್ತೇನೆ ಆವಾಗ ಎಲ್ಲವೂ ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾವು ಹಬ್ಬಗಳನ್ನು ಆಚರಿಸುವಾಗ ಈ ಧರ್ಮದ, ಈ ಜಾತಿಯ ಆ ಗೋಡೆಗಳನ್ನು ಕೆಡವಿ ಮತ್ತಷ್ಟು ದೂರಕ್ಕೆ ಹೋಗಿ ನಮ್ಮ ಹಬ್ಬಗಳು ಅದು ಎಲ್ಲರ ಹಬ್ಬಗಳಾಗಿ ಆಚರಣೆಯಾದಾಗ ನಮ್ಮಲ್ಲಿ ಸಾಮರಸ್ಯ ಬರ್ತದೆ, ಪ್ರೀತಿ ಬರ್ತದೆ. ನಾವೆಲ್ಲರೂ ಕೂಡ ಒಂದಾಗಿ ಬಾಳಲಿಕ್ಕೆ ಈ ಮಣ್ಣಿನಲ್ಲಿ ನಮಗೆ ಸಾಧ್ಯ ಆಗ್ತದೆ. ನೋಡಿ, ನಾವು ಹುಟ್ಟಿದ್ದು ಮನುಷ್ಯರಾಗಿ, ಸಾಯುವುದು ಕೂಡ ಮನುಷ್ಯರಾಗಿ. ಸಾಯುವ ಮೊದಲು ನಮಗೆಲ್ರಿಗೂ ಕೂಡ ಹೆಸರಿರ್ತದೆ. ಆದರೆ ಯಾವಾಗ ಆ ತಂದಂತಹ ಉಸಿರು ನಮ್ಮಿಂದ ಮಾಯವಾಗ್ತದೋ ಆವಾಗ ನಮಗೂ ಹೆಸರು ಕೂಡ ಇರುವುದಿಲ್ಲ. ಕ್ಷಣ ಮಾತ್ರದಲ್ಲಿ ಕೇಳ್ತಾರೆ ಪುಣಯಾಪ ಬರ್ಪುಂಡು ಅಂತ. ಸತ್ತ ಕ್ಷಣ ಮಾತ್ರದಲ್ಲಿ ಕೇಳ್ತಾರೆ ಡೆಡ್ ಬಾಡಿ ಯಾವಾಗ ಬರ್ತದೆ ಅಂತ. ಸತ್ತ ಕ್ಷಣ ಮಾತ್ರದಲ್ಲಿ ಕೇಳ್ತಾರೆ ಜನಾಜ ಯಾವಾಗ ಬರ್ತದೆ ಅಂತ. ಅಂದರೆ ಹುಟ್ಟಿದ್ದು ಕೂಡ ಮನುಷ್ಯರಾಗಿ, ಸಾಯುವಂಥದ್ದು ಕೂಡ ಮನುಷ್ಯರಾಗಿ. ಆದ್ದರಿಂದ ಎರಡನೆಯ ನಮ್ಮದು ಅಜ್ಞಾನ, ನಾವು ಮನುಷ್ಯತ್ವವನ್ನು ಗುರುತಿಸದೇ ಇರುವಂಥದ್ದು, ಮನುಷ್ಯರನ್ನು ಗುರುತಿಸದೇ ಇರುವಂಥದ್ದು ನಮ್ಮ ದೊಡ್ಡ ಅಜ್ಞಾನ. ಈ ಅಜ್ಞಾನ ಎಲ್ಲಿಯವರೆಗೆ ತಲುಪಿದೆ ಅಂದರೆ, ನನ್ನ ಮಕ್ಕಳನ್ನು ಪ್ರೀತಿಸುವುದು ಕೂಡ ನಾನು ಅವನು ಎಷ್ಟು ಸಂಪಾದನೆ ಮಾಡ್ತಾನೆ ಹೇಳುವಂತಹ ಆಧಾರದ ಮೇಲೆ ಹೇಳುವಂತಹದ್ದು ಈ ಸಮಾಜ ಕೆಟ್ಟು ಹೋದದಕ್ಕೆ ಒಂದು ಸಾಕ್ಷಿಯಾಗಿದೆ. ಹೆಣ್ಣು ಮತ್ತು ಗಂಡು ಹೇಳುವಂತಹ ಭೇದ ಭಾವ ನಮ್ಮ ಮಕ್ಕಳಲ್ಲಿ ನಾವು ಮಾಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಅವರು ಬೆಳೆದು ದೊಡ್ಡವರಾದರೆ ಅವ ಎಷ್ಟು ಗಳಿಸುತ್ತಾನೆ ಹೇಳುವುದರ ಮೇಲೆ ಅವನ ಪ್ರೀತಿ ಇದೆ ಹೇಳುವಂತಹದ್ದು ಈ ಸಮಾಜದಲ್ಲಿರುವಂತಹ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಬೇಕಾಗ್ತದೆ. ಇವತ್ತು ಗೌರವ ಹಣಕ್ಕಿದೆ ಹೊರತು ಮನುಷ್ಯತ್ವಕ್ಕೆ ಗೌರವ ಹೇಳುವಂತಹದ್ದು ಇವತ್ತು ಬಹುಶಃ ಅದು ಮಣ್ಣು ಪಾಲಾಗ್ತಾ ಇದೆ. ಯಾಕೆ ಅಂಥೇಳಿ ಕೇಳಿದರೆ ಮಾತು ಬಹಳ ಕಹಿ ಉಂಟು, ಹಬ್ಬದ ಸಂಭ್ರಮ ಆದರೂ ಕೂಡ ಹೇಳಬೇಕಾಗ್ತದೆ. ಇವತ್ತು ನಮ್ಮ ಸಮಾಜದಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಇದೆಯಲ್ಲ, ಅದು ಜಾಸ್ತಿ ಆಗ್ತಾ ಇದೆ. ಯಾಕೆ ನಾವು ಮನುಷ್ಯತ್ವವನ್ನು ಕಳೆದುಕೊಳ್ತಾ ಇದ್ದೇವೆ? ಯಾಕೆ ನಮಗೆ ವೃದ್ಧಾಶ್ರಮಗಳನ್ನು ಕಟ್ಟಬೇಕು ಹೇಳುವಂತಹ ಆಸೆ ಆಗ್ತದೆ? ಮತ್ತು ಯಾಕೆ ನಾವು ವೃದ್ಧಾಶ್ರಮಗಳನ್ನು ಕಟ್ಟುತ್ತೇವೆ ಅಂದರೆ, ಯಾವ ತಂದೆಯ ಬೆರಳನ್ನು ಹಿಡ್ಕೊಂಡು ನಾನು ಈ ಭೂಮಿಯಲ್ಲಿ ನಡಿಲಿಕ್ಕೆ ಕಲಿತಿದ್ದೇನೋ ಆ ತಂದೆ ನನಗೆ ಮುದಿಪ್ರಾಯಕ್ಕೆ ಬೇಡವಾಗ್ತಾನೆ. ಮತ್ತು ಯಾವ ತಾಯಿಯ ಹಾಲು ನಾನು 9 ತಿಂಗಳು 2 ವರ್ಷ ಕುಡಿದಿದ್ದೇನೆಯೋ, ಯಾವ ತಾಯಿಯ ಹೊಟ್ಟೆಯಲ್ಲಿ ನಾನು 9 ತಿಂಗಳು ಮಲಗಿದ್ದೇನೆಯೋ, ಮತ್ತು ಯಾವ ತಾಯಿ ನನ್ನನ್ನು ಜೀವ ಪಣಕ್ಕಿಟ್ಟು ಈ ಭೂಮಿಗೆ ನನ್ನನ್ನು ಕಳುಹಿಸಿದ್ದಾಳೋ ಆ ತಾಯಿ ನನಗೆ ಮುದಿಯಾದಾಗ ಬೇಡವಾಗ್ತಾಳೆ. ಅವಳನ್ನು ವೃದ್ಧಾಶ್ರಮಕ್ಕೆ ಅಟ್ಟುತ್ತೇವೆ ಅಂಥೇಳಿ ಇದ್ದರೆ ನಮ್ಮ ಅಜ್ಞಾನ, ಅದು ಮನುಷ್ಯತ್ವವನ್ನು ಕೂಡ ನಾವು ಕಳೆದುಕೊಳ್ತಾ ಇದ್ದೇವೆ. ಮನುಷ್ಯತ್ವ ಕಳೆದುಕೊಳ್ತಾ ಇದ್ದೇವೆ ನಾವು. ತಂದೆ ತಾಯಿ ವೃದ್ಧಾಶ್ರಮದಲ್ಲಿ ಇರುವುದಂದರೆ ನಾವು ಮನುಷ್ಯತ್ವವನ್ನು ಕಳ್ಕೊಳ್ತಾ ಇದ್ದೇವೆ ಹೇಳುವಂತಹದ್ದು ಅರ್ಥ ಸಹೋದರ ಸಹೋದರಿಯರೇ. ಆದ ಕಾರಣ ಈ ದೀಪ, ಈ ಬೆಳಕು ಆ ಮುದಿಪ್ರಾಯದ ತಂದೆ ತಾಯಿಯನ್ನು
ಮನೆಯಲ್ಲಿ ಇಟ್ಟು ಅವರು ನಮ್ಮನ್ನು ಯಾವ ರೀತಿ ಸಾಕಿ ಸಲಹಿದ್ದಾರೋ ಅಂತಹ ಸಮಾಜದ ಪುನರಾವರ್ತನೆ ನಮ್ಮ ಸಮಾಜದಲ್ಲಿ ಬರಬೇಕು. ಇವತ್ತು ವೃದ್ಧಾಶ್ರಮಗಳು ಮುಚ್ಚಲ್ಪಡಬೇಕು. ಇವತ್ತು ವೃದ್ಧಾಶ್ರಮಗಳು ಇದೆಯಲ್ಲ, ಅದು ಮುಚ್ಚಲ್ಪಡಬೇಕು. ಮತ್ತು ಯಾವ ರೀತಿಯಲ್ಲಿ ನಮಗೆ ಮಕ್ಕಳು ಇರುವಾಗ ಅವರು ಸಾಕಿದ್ದಾರೋ ಅದೇ ರೀತಿ ನಮ್ಮ ತಂದೆ ತಾಯಿಯನ್ನು ಸಾಕಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಆವಾಗ ನಮ್ಮ ಹಬ್ಬಗಳಿಗೆ ಅರ್ಥ ಬರ್ತದೆ ಮತ್ತು ನಮ್ಮ ಹಬ್ಬಗಳು ಅರ್ಥಪೂರ್ಣವಾಗಿ ಇರ್ತದೆ. ಇವತ್ತು ಕೂಡ ಹಬ್ಬ ಹೇಗೆ ಆಚರಿಸಬೇಕಂತೇಳಿ ನಮ್ಮ ಹಿರಿಯರಲ್ಲಿ ನಾವು ಕೇಳಬೇಕಾಗ್ತದೆ. ಯಾಕಂತೇಳಿದರೆ ಅಷ್ಟು ಜ್ಞಾನ ನಮ್ಮಲ್ಲಿ ಇಲ್ಲ. ಇವತ್ತು ಜ್ಞಾನ ಕೊಡುವವರು ನಮ್ಮ ಹಿರಿಯರು. ಅವರು ನಮ್ಮ ಮನೆಯಲ್ಲಿರಲಿ, ಅವರನ್ನು ಒಟ್ಟುಗೂಡಿಸಿ ಹಬ್ಬವನ್ನು ಆಚರಿಸುವಂತಹ ಆ ವಾತಾವರಣ ನಮ್ಮ ಸಮಾಜದಲ್ಲಿ ಮೂಡಿ ಬರಲಿ. ನಾವು ಎಲ್ಲ ಮನುಷ್ಯರನ್ನು ಕೂಡ ಪ್ರೀತಿಸುವವರಾಗೋಣ, ಎಲ್ಲ ಮನುಷ್ಯರನ್ನು ಕೂಡ ಪ್ರೀತಿಸುವವರಾಗೋಣ. ನಿಮ್ಮಲ್ಲಿ ಒಂದು ಸಂಶಯ ಬರ್ಬೋದು, ನಾವಿಷ್ಟು ಜನರು ಸೇರಿ ಈ ಸಮಾಜವನ್ನು ಹೇಗೆ ತಿದ್ದಬಹುದು? ಇಷ್ಟು ದೊಡ್ಡ ಮಟ್ಟದಲ್ಲಿ ಹೊಸ ಕುರಲಿನವರು ಹೇಳಿದರು. ಹೊಸ ಕುರಲ್ ಅಂತ ಹೇಳಿದ್ರೆ ಬಹುಶಃ ಹೊಸ ತೆನೆ ಅಲ್ವಾ? ಹೊಸ ತೆನೆಯವರು ಹೇಳಿದರು. ನನಗೂ ಕೂಡ ತುಳುವಿನಲ್ಲಿ ಮಾತಾಡಬೇಕು ಅಂತ ಹೇಳುವಂಥ ಇವರ ಮಾತು ಕೇಳಿ ತುಳುವಿದ್ದು ತುಂಬ ಆಸೆ ಆಯಿತು. ನನ್ನ ಉಡುಪಿ ತುಳುವಿಗೂ ನಿಮ್ಮ ಮಂಗಳೂರು ತುಳುವಿಗೂ ತುಂಬ ಅಂತರ ಉಂಟು. ಯಾಕಂತ ಹೇಳಿದ್ರೆ ಮಂಗಳೂರಿನವರ ತುಳು ಅದು ಬಹಳ ಎತ್ತರದ ಸ್ಥಾನದಲ್ಲಿ ನಿಲ್ತದೆ. ಆದ್ದರಿಂದ ನಾನು ತುಳುವಿನಲ್ಲಿ ಮಾತಾಡುವಂತಹ ಸಾಹಸ ಇವತ್ತು ಈ ವೇದಿಕೆಯಲ್ಲೆಲ್ಲ ಮಾಡಲಿಲ್ಲ. ನನಗೆ ಬಹಳ ಖುಷಿಯಾಯಿತು ಇವತ್ತು ತುಳು ಕೇಳಿ. ಉಡುಪಿಯಲ್ಲಿ ತುಳು ಮಾಯವಾಗ್ತಾ ಉಂಟು. ತುಳು ಇಂತಹ ಸಭೆ ಸಮಾರಂಭಗಳಲ್ಲಿ ನಮಗೆ ಕೇಳಲಿಕ್ಕೆ ಸಿಕ್ಕುವುದಿಲ್ಲ. ಮಂಗಳೂರಿನಲ್ಲಿ ಇವತ್ತು ಕೂಡ ನೀವು ತುಳುವನ್ನು ಜೀವಂತ ಇಟ್ಟಿದ್ದೀರಿ ಮತ್ತು ತುಳು ಕೇಳಲಿಕ್ಕೆ ಬಹಳ ಇಂಪು ಹೇಳುವಂತಹ ಮಾತನ್ನು ಕೂಡ ನಾನು ಬಹಳ ಸಂತೋಷದಿಂದ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾವು ಯಾರೂ ಕೂಡ ನಿರಾಶರಾಗಬೇಕಾದಂಥ ಕಾಡಿಗೆ ಬೆಂಕಿ ಬಿದ್ದಿತ್ತಂತೆ. ಕಾಡಿಗೆ ಬೆಂಕಿ ಬಿದ್ದಿತ್ತಂತೆ. ಒಂದು ಹಕ್ಕಿ ತನ್ನ ಕೊಕ್ಕಿನಲ್ಲಿ ನೀರು ತೆಗೆದುಕೊಂಡು ಬಂದು ಆ ಕಾಡಿನ ಬೆಂಕಿಯನ್ನು ಆರಿಸುವಂತಹ ಪ್ರಯತ್ನ ಮಾಡ್ತಿತ್ತಂತೆ. ಸೇರಿದವರು ಕೇಳಿದ್ರಂತೆ, ಓ ಹುಚ್ಚು ಪಕ್ಷಿಯ, ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ? ನಿನ್ನ ಈ ಕೊಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ಹಾಕುವಂತಹ ಆ ನೀರಿನ ಹನಿ ನಿನ್ನ ಕಾಡಿಗೆ ತಾಗಿದಂಥ ಈ ಬೆಂಕಿಯನ್ನು ಆರಿಸಲಿಕ್ಕೆ ಸಾಧ್ಯ ಉಂಟು ಅಂಥೇಳಿ ಪ್ರಶ್ನೆ ಮಾಡಿದ್ರಂತೆ. ಆವಾಗ ಹಕ್ಕಿ ಹೇಳಿತ್ತಂತೆ, ಇವತ್ತು ನಮಗೆ ಈ ಪ್ರದೇಶದಲ್ಲಿ ಇವತ್ತು ನಮಗೆ ಈ ಸಮಾಜದಲ್ಲಿ ಯಾರು ಸೌಹಾರ್ದದ ಸ್ಥಾಪನೆಗೆ ಯಾರು ಮನಸ್ಸುಗಳನ್ನು ಜೋಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೋ, ಯಾರು ಇವತ್ತು ಶಾಂತಿ ಬೇಕು, ಬದುಕಬೇಕು ಅಂಥೇಳಿ ಹೋರಾಟ ಮಾಡ್ತಾ ಇದ್ದಾರೋ ಅವರಿಗೊಂದು ದೊಡ್ಡ ಈ ಕಥೆಯಲ್ಲಿ ದೊಡ್ಡ ಸಹಾಯ ಇದೆ ಮತ್ತು ದೊಡ್ಡ ಒಂದು ಹುಮ್ಮಸ್ಸು ಅವರಿಗೆ ಬರ್ತದೆ. ಆ ಹಕ್ಕಿ ಹೇಳಿತ್ತಂತೆ, ಆ ಬೆಂಕಿ ಆರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ನನ್ನ ಹತ್ರ ಕೇಳಬೇಡಿ. ನಾನು ಆ ಕಾಡಿನಲ್ಲಿ ಹುಟ್ಟಿದ್ದೇನೆ, ನಾನು ಆ ಕಾಡಿನಲ್ಲಿ ಬದುಕಿದ್ದೇನೆ. ನಾಳೆ ಸಾಯುವುದಿದ್ರೂ ಕೂಡ ಆ ಕಾಡಿನಲ್ಲಿ ನಾನು ಸಾಯ್ತಾ ಇದ್ದೇನೆ. ಆ ಬೆಂಕಿ ಆರಲಿ ಹೋಗಲಿ, ಆದರೆ ಇತಿಹಾಸ ಬರೆಯುವವರು ನನ್ನನ್ನು ಬೆಂಕಿಯನ್ನು ಆರಿಸುವವರ ಸಾಲಿನಲ್ಲಿ ಈ ಹಕ್ಕಿ ಇತ್ತು ಅಂಥೇಳಿ ಬರೆದರೆ, ಬೆಂಕಿ ಆರಿಸುವವರ ಸಾಲಿನಲ್ಲಿ ಹಕ್ಕಿ ಇತ್ತು ಹೇಳಿ ಬರೆದರೆ ನನ್ನ ಜೀವನ ಸಾರ್ಥಕವಾಗ್ತದೆ. ಆ ಕಾರಣಕ್ಕೆ ಆ ಹಕ್ಕಿ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದೇವೆ. ನಾವು ಕೂಡ ಬಯಸುವಂತಹದ್ದು, ಈ ಸಮಾಜಕ್ಕೆ ಬೆಂಕಿ ಕೊಡುವವರಿದ್ದಾರೆ, ಈ ಸಮಾಜಕ್ಕೆ ಬೆಂಕಿ ಕೊಡ್ತೇವೆ ಹೇಳುವವರಿದ್ದಾರೆ. ಆ ಸಂದರ್ಭದಲ್ಲಿ ಬೆಂಕಿಯನ್ನು ನಾವು ಆರಿಸುತ್ತೇವೆ ಅಂತ ಹೇಳಿ ನಾವು ಒಂದು 10 ಮಂದಿ ಇದ್ದರೂ ಕೂಡ ನಾಳೆ ಇತಿಹಾಸ ಬರೆಯುವಾಗ, ನಮ್ಮ 10 ಮಂದಿಯ ಹೆಸರು ನಾಳೆ ಇತಿಹಾಸ ಬರೆಯುವಾಗ ಈ ಜನರು ಬೆಂಕಿ ಆರಿಸುವವರ ಸಾಲಿನಲ್ಲಿ ಇದ್ದರು ಅಂಥೇಳಿ ಹೇಳಿದರೆ, ಬರೆದರೆ ಅದೇ ನಮಗೆ ಸಾರ್ಥಕ, ಅದೇ ಜೀವನ ನಮಗೆ ಸಾರ್ಥಕ ಅಂಥೇಳಿ ಹೇಳಿ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಗೌರವಿಸಿದ್ದೇವೆ. ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಯೋಗೀಶ್ ಶೆಟ್ಟಿ ಜಪ್ಪರ್ ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸಿದೆ. ಅವರಿಗೆ ಕೂಡ ಸ್ವಾಗತವನ್ನು. ತುಳುನಾಡು ರಕ್ಷಣಾ ವೇದಿಕೆ 10ನೇ ವರ್ಷದ ಆ ಸಂಭ್ರಮ ಉಂಟು. ಖಂಡಿತವಾದಲ ಆ ಒಂಜಿ ತುಳುನಾಡ ರಕ್ಷಣೆ ತುಳುತ ಈ ಒಂಜಿ ಮಣ್ಣದ ಪರಿಮಳನ ಉರಿಪೋಡು ಪನ್ಪಿನ ದೃಷ್ಟಿ ಕಾಟಿದ ನೆಂಚಿನ ಆ ಬಾಲೆ 10 ವರ್ಷ ಇನಿ ಆಂಡು 10 ವರ್ಷ ಪಿನಂಚಿನ ಪುರ್ತುಡು ಐತೊಟ್ಟಿಗೆ ಅರ್ನಲ್ ಒಂಜಿ ಪುಟ್ಟು ಬರ್ಬೇಕು ಅವಡೆ ಐನ್ ಬಗಿನಿ ಸಮಾಜದೊಟ್ಟಿಗೆ ಪಟ್ಟಿರ್ದೆ ಪಂಡ ಸರಿಯತೆ ಬಗಿನ ಸಮಾಜದೊಟ್ಟಿಗೆ ಕಟ್ಟನಾಗ ಅವು ಆ ಸಂಭ್ರಮ ಐಕೆ ಮಸ್ತ್ ಪುರುತ್ತೆ ಪಂಡ ಆ ಜೋಕುಲ್ನೊಟ್ಟಿಗೆ ಅಕ್ಲೆಗ ಒಂಜಿ ಬದುಕಿಗೆ ಒಂಜಿ ಆತು ಬುಲ್ಪು ಕೊರಪಿನಂಚಿನ ಅಕ್ಲ ಬದುಕಿಗೆ ಬಣ್ಣ ಕಟ್ಟಿ ಜೆ ಬಿ ಸೆಲ್ಡಾನ ಅರ್ನಲ ಪುಟ್ಟು ಬರ್ಬ ಬಂದು ನಿಕ್ಲೋರು ಜೋರ್ ತಾಟಿದ ಪುರ್ಲಾರಿಗೆ ಅಭಿನಂದನೆ ಸಂದೇತ ಮಲ್ಪಡು. ಆರು
ಇಂಕಲ್ನ ಉಳ್ಳಾಲ ಒಂಜಿ ಸ್ಫೂರ್ತಿದ ಚಿಲುಮೆ ದಯಪಂಡ ಇನಿ ಸೌಹಾರ್ದದ ಬದುಕು ಕಟ್ಟರೆ ಸಂತ ಸೆಬೆಸ್ಟಿಯನ್ ಒಂಜಿ ಧರ್ಮ ಕೇಂದ್ರ ಅಂತ ಇತ್ತಿಂದಾಂಡ ಐತ ಪುದರ್ ಅವು ಡಾಕ್ಟರ್ JB ಸಲ್ದಾನನ ಒಟ್ಟಿಗೆ ಸಾಲ್ಡೆ ಬರ್ತಂದು ಬಂದುಲೆ ಇನ್ನು ಈತ ರಾಶಿಡಾರು ಪ್ರತಿ ಒಂಜಿ ಕಾರ್ಯಕ್ರಮ ಆ ರೀತಿ ಇಂಕಲೆ ಭಾರಿ ಖುಷಿ ಒಂಜಿ ಬಲ ಬರ್ಪುಂಡು ಇಂಕಲೆಗೆ ಆನೆ ಬಲ ಬತ್ತಿಲ ಕಾಪುಂಡು ಅವು ಇಂಕಲ್ನ ಅರ್ನ ಹಿರಿಯ ಸ್ಥಾನ ಅರಿಗೆ ಇಂಕಲ್ ಪೂಜ್ಯನೀಯ ಸ್ಥಾನ ಕೊಡ್ತಾ ಬಂದುಲೆ ಖಂಡಿತವಾದಲ ಅರೆಗಳ ಆ ದೇವರು ಎಡ್ಡೆ ಮಲ್ಪಡು ಅರ್ನ ನಂಬೋ ಬತ್ತಿನ ಚಿಲ ಭಗವಾನ್ ಯೇಸು ಕ್ರಿಸ್ತ ಸ್ವಾಮಿ ಮಾತ ದೇವರನ್ನ ಎಡ್ಡೆ ಮಲ್ಪಡು ಪನ್ನೊಂದು ಸೌಹಾರ್ದ ದೀಪಾವಳಿ ಪದವನ್ನು ಕೇಳುವಾಗ ನನಗೆ ಸ್ವಲ್ಪ ವಿಶೇಷವಾಗಿ ಕಂಡಿತು. ಆಯಾ ಹಬ್ಬಗಳನ್ನು ನಾವು ಆಯಾ ಹೆಸರಿನಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಆದರೆ ಈ ಸೌಹಾರ್ದ ಯಾಕೆ ಬಂತು? ಪೊಸಕುರಲ್ ನಮ್ಮ ಈ ಪ್ರದೇಶದಲ್ಲಿ ಎಲ್ಲ ಧರ್ಮಗಳವರನ್ನು ಒಗ್ಗೂಡಿಸುವ, ಈ ಪ್ರದೇಶದಲ್ಲಿ ಶಾಂತಿಯನ್ನು ನೆಲೆಗೊಳಿಸುವ ದೃಷ್ಟಿಯಿಂದ ಪ್ರಾರಂಭ ಮಾಡಿರುವಂತಹ ಸೌಹಾರ್ದ ಇಫ್ತಾರ್ ಕೂಟ ಇರಬಹುದು, ಸೌಹಾರ್ದ ಕ್ರಿಸ್ಮಸ್, ಈ ಪದಗಳನ್ನು ಕೇಳಿದಾಗ ನನಗೆ ಖುಷಿಯಾಯಿತು. ಇದು ಸೌಹಾರ್ದ ದೀಪಾವಳಿ. ದೀಪಾವಳಿ ನಮಗೆ ಗೊತ್ತಿದೆ, ದೀಪಗಳ ಹಬ್ಬ. ಆಶ್ವಯುಜ ಮಾಸದಲ್ಲಿ 3 ದಿವಸಗಳ ಕಾಲ ಪ್ರಧಾನವಾಗಿ ದೀಪಾವಳಿಯನ್ನೇ ಆಚರಣೆ ಮಾಡಲಾಗ್ತದೆ. ಮೊದಲನೇದಾಗಿ ಆಶ್ವಯುಜ ಕೃಷ್ಣ ಚತುರ್ದಶಿ ಎಂದು 14ನೇ ದಿವಸ ನರಕ ಚತುರ್ದಶಿ. ನರಕಾಸುರನನ್ನು ಶ್ರೀಕೃಷ್ಣ ಸಂಹಾರ ಮಾಡಿದಂತಹ ದಿವಸ. ಅಸುರಿ ಶಕ್ತಿಯನ್ನು ನಿವಾರಿಸಿದಾಗ ಆ ಸಂದರ್ಭದ ನೆನಪಿಗಾಗಿ ಆಚರಣೆ ಮಾಡ್ತಾ ಇರುವಂತಹದ್ದು. ನಮ್ಮಲ್ಲಿ ಒಂದು ಪದ್ಧತಿ ಇದೆ. ನರಕ ಚತುರ್ದಶಿಯ ದಿವಸ ಬೆಳಗ್ಗೆ ಬೇಗ 6 ಗಂಟೆಗೆ ಮೊದಲು, ಸೂರ್ಯೋದಯಕ್ಕೆ ಮೊದಲು ಎದ್ದು ಎಣ್ಣೆಯ ಅಭ್ಯಂಜನವನ್ನು ಮಾಡುವಂತಹದ್ದು, ಅಭ್ಯಂಜನ ಸ್ನಾನ ಮಾಡುವಂತಹದ್ದು. ಕಾರಣ ಇಷ್ಟೇ, ಶ್ರೀಕೃಷ್ಣ ಆ ನರಕಾಸುರನೊಂದಿಗೆ ಹೋರಾಟ ಮಾಡಿ ಭಾಳ ಮೈಕೈ ಎಲ್ಲ ನೋವಾಗಿರ್ತದೆ ಮತ್ತು ಯಾರು ಅಭ್ಯಂಜನವನ್ನು ಮಾಡ್ತಾರೆ ಅವರ ಪಾಪ ನಿವಾರಣೆ ಆಗ್ತದೆ ಎನ್ನುವ ಭಾವನೆ ಕೂಡ ಇದೆ. ನರಕ ಚತುರ್ದಶಿ ನಾವು ಒಂದು ದಿವಸ ಮಾತ್ರ ಆಚರಣೆ ಮಾಡುವಂತಹದ್ದಲ್ಲ, ವರ್ಷ ಇಡೀ ಆಚರಣೆ ಮಾಡಬೇಕು. ಅಸುರಿ ಶಕ್ತಿಯನ್ನು, ಅಸುರಿ ಭಾವನೆಗಳನ್ನು ನಾವು ವಿನಾಶಗೊಳಿಸುವಂತಹ ಕೆಲಸವನ್ನು, ಅದು ನಮ್ಮ ಸಮಾಜದಲ್ಲಿ ಇರಬಹುದು, ನಮ್ಮ ಹೃದಯಗಳಲ್ಲಿ ಇರಬಹುದು, ಅಂತಹ ಅಸುರಿ ಶಕ್ತಿಗಳನ್ನು ನಾವು ತಡಿಬೇಕಾಗ್ತದೆ. ನರಕಾಸುರ ಸ್ವರ್ಗ ಲೋಕಕ್ಕೆ ದಾಳಿ ಮಾಡ್ತಾ ಇದ್ದ, ದೇವತೆಗಳಿಗೆ ಹಿಂಸೆ ಕೊಡ್ತಾ ಇದ್ದ. ಅವನನ್ನು ನಿವಾರಿಸಿದಂತಹ ದಿವಸ. ನಂತರ ಅಮಾವಾಸ್ಯೆ, ಆ ದಿವಸ ನಾವು ಪುರಾಣದಲ್ಲಿ ಕೇಳಿದ್ದೇವೆ, ಸಮುದ್ರ ಮಥನ ಆಗುವಾಗ ಬೇರೆ ಬೇರೆ ವಸ್ತುಗಳು ಸಮುದ್ರದಲ್ಲಿ ಹುಟ್ಟುತ್ತವೆ. ಆ ಸಂದರ್ಭದಲ್ಲಿ ಲಕ್ಷ್ಮಿಯ ಉದಯ ಕೂಡ ಆಯಿತು. ಮಹಾಲಕ್ಷ್ಮಿಯನ್ನು ಆ ಸಮಯದಲ್ಲಿ ಮಹಾಲಕ್ಷ್ಮಿ ಹುಟ್ಟಿ ಬರ್ತಾಳೆ ಸಮುದ್ರದಿಂದ. ಶ್ರೀಕೃಷ್ಣ ಅಥವಾ ಮಹಾವಿಷ್ಣು ಲಕ್ಷ್ಮಿಯನ್ನು ವರಿಸ್ತಾನೆ. ಮಹಾವಿಷ್ಣು ಲಕ್ಷ್ಮಿಯನ್ನು ವರಿಸಿದಂತಹ ದಿವಸ ಆಶ್ವಯುಜ ಅಮಾವಾಸ್ಯೆಯ ದಿವಸ. ಆದ್ದರಿಂದ ಅಂದು ಲಕ್ಷ್ಮೀ ಪೂಜೆಯನ್ನು ಮಾಡೋದು. ಲಕ್ಷ್ಮಿಯನ್ನು ನಾವು ವಿವಿಧ ರೂಪಗಳಲ್ಲಿ, ವಿವಿಧ ಶಕ್ತಿಗಳಲ್ಲಿ ಆರಾಧನೆ ಮಾಡ್ತೇವೆ. ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸಂತಾನ ಲಕ್ಷ್ಮಿ ಇರಬಹುದು. ಹೀಗೆ ಎಲ್ಲ ಶಕ್ತಿಗಳಲ್ಲಿ ನಾವು ಲಕ್ಷ್ಮಿಯನ್ನು ಆರಾಧನೆ ಮಾಡ್ತೇವೆ. ನಿಜವಾಗಿ ಸಂಪತ್ತು ಎಲ್ಲರಿಗೂ ಬೇಕು. ಆದರೆ ಆ ಸಂಪತ್ತು ಹೇಗೆ ಬರಬೇಕು, ಹೇಗೆ ಇರಬೇಕು, ಲಕ್ಷ್ಮಿಯನ್ನು ನಾವು ಹೇಗೆ ಬರಮಾಡಿಕೊಳ್ಬೇಕು? ಪುರಂದರದಾಸರು ಹೇಳ್ತಾರೆ,
ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೆಕ್ಕುತ್ತ. ಲಕ್ಷ್ಮಿ ನಮ್ಮ ಮನೆಗಳಿಗೆ ನಿಧಾನವಾಗಿ ಬರಬೇಕು, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಬರಬೇಕು, ಓಡಿಕೊಂಡು ಒಳಗೆ ಬರುವುದಲ್ಲ. ಕಳೆದ ಕೆಲವು ತಿಂಗಳ ಹಿಂದೆ ನಾನು ಗಮನಿಸಿದೆ, ಯಾವುದು ಕೇರಳದಲ್ಲಿ ಒಂದು ಕುಟುಂಬಕ್ಕೆ ಎಷ್ಟೋ ಕೋಟಿ ಹಣ ಒಮ್ಮೆಲೆ ಬಂದಿದೆ. ನಮ್ಮಲ್ಲಿ ಈಗ ಲಕ್ಷ್ಮಿಯನ್ನು ಓಡಿಕೊಂಡು ಬಾ ಅಂತ ಕರೆಯುವಂತಹ ಸ್ವಭಾವ ಬೆಳೀತಾ ಇದೆ. ಬೇಗ ಶ್ರೀಮಂತರಾಗಬೇಕು ನಾವು, ಹೇಗೆ ಬೇಕಾದರೂ ಆಗಲಿ. ಆದರೆ ಲಕ್ಷ್ಮಿ ಹಾಗೆ ಬರಬಾರ್ದು. ಆ ಲಕ್ಷ್ಮಿ ನಮ್ಮ ಮೈಯಲ್ಲಿ ರಕ್ತಗತವಾಗಿ ನಿಧಾನವಾಗಿ ನಮಗೆ ಶಕ್ತಿಯನ್ನು ಕೊಡ್ತಾ ಬರಬೇಕು. ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ನಮ್ಮ ವ್ಯವಹಾರಗಳು ಮತ್ತಷ್ಟು ಉತ್ತಮಗೊಳ್ಳುತ್ತವೆ ಎನ್ನುವ ದೃಷ್ಟಿಯಿಂದ ಸಾಮಾನ್ಯವಾಗಿ ಅಂಗಡಿಗಳವರು, ವ್ಯಾಪಾರಿಗಳು ಆ ದಿವಸ ಲಕ್ಷ್ಮೀ ಪೂಜೆಯ ಆರಾಧನೆಯನ್ನು ಮಾಡ್ತಾರೆ. ಮೂರನೇ ದಿವಸ ದೀಪಾವಳಿ ಅಥವಾ ಬಲಿಪಾಡ್ಯಮಿ ಅಂತ ಹೇಳ್ತೇವೆ. ಪಾಡ್ಯಮಿ ಅಂತ ಹೇಳಿದರೆ ಅಮಾವಾಸ್ಯೆಯ ನಂತರದ ಮೊದಲ ದಿವಸ. ವಿಷ್ಣುವಿನ ಅಂಶದಲ್ಲಿಯೇ ಜನಿಸಿದಂತಹ, ವಿಷ್ಣುವಿನ ಬೆವರಿನ ಹನಿಯಿಂದ ಜನಿಸಿದಂತಹ ಒಬ್ಬ ರಾಕ್ಷಸ ಶಕ್ತಿ ಬಲಿಚಕ್ರವರ್ತಿ. ಅವನು ಸ್ವರ್ಗಕ್ಕೆ ದಾಳಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ವಿಷ್ಣುವಿನ ಬಳಿ ಮೊರೆ ಹೊಕ್ಕಾಗ ವಿಷ್ಣು ವಾಮನ ರೂಪದಲ್ಲಿ ಬರ್ತಾನೆ, ತುಂಬ ಚಿಕ್ಕ ಆಕಾರದಲ್ಲಿ ಬರ್ತಾನೆ. ಬಲಿಚಕ್ರವರ್ತಿಯ ಒಂದು ಗುಣ ಅಂದರೆ ಯಾರಾದರೂ ಏನು ಕೇಳಿದರೂ ಕೊಡುವಂತಹದ್ದು, ದಾನ ಗುಣ ಇತ್ತು. ಆದ್ದರಿಂದ ಅವನನ್ನು ಸಂಹರಿಸಬೇಕಿದ್ದರೆ ಅವನ ಗುಣದಿಂದಲೇ ಸಂಹರಿಸಬೇಕು, ಅದನ್ನು ಉಪಯೋಗಿಸಿಕೊಂಡು ಎನ್ನುವ ದೃಷ್ಟಿಯಿಂದ ವಾಮನಾವತಾರದಲ್ಲಿ ಬಂದಂತಹ ವಿಷ್ಣು ಬಲಿಚಕ್ರವರ್ತಿಯಲ್ಲಿ ಕೇಳ್ತಾನೆ, ನನಗೆ ನೀನು, ಅವ ಕೇಳ್ತಾನೆ, ಬಲಿಚಕ್ರವರ್ತಿ ಕೇಳ್ತಾನೆ, ನಾನು ಏನು ಕೊಡಬೇಕು ನಿನಗೆ? ಆಗ ವಾಮನ ಹೇಳ್ತಾನೆ, ನನಗೆ 3 ಹೆಜ್ಜೆಯಷ್ಟು ಸ್ಥಳ ಕೊಟ್ಟರೆ ಸಾಕಂತ. ಆಯ್ತಂತ ಹೇಳಿದ. ಆಗ ರಾಕ್ಷಸ ಗುರು ಶುಕ್ರಾಚಾರ್ಯ ಬಲಿಗೆ ಹೇಳ್ತಾನೆ, ಕೊಡಬೇಡ ಕೊಡಬೇಡ, ಒಪ್ಪಿಕೊಳ್ಬೇಡ ಅಂತ. ಆ ಭೂಮಿಯನ್ನು ದಾನ ಮಾಡಬೇಕಿದ್ರೆ ಕಮಂಡಲು, ನಾವೆಲ್ಲ ನೋಡಿದ್ದೇವೆ, ಕಮಂಡಲು ಇರ್ತದೆ, ಆ ನೀರನ್ನು ಬಗ್ಗಿಸುವಂತಹದ್ದು. ಈ ಶುಕ್ರಾಚಾರ್ಯರು ಏನು ಮಾಡ್ತಾರೆ ಅಂದರೆ ಆ ಕಮಂಡಲಿನ ಒಳಗೆ ಹೋಗಿ ಸೇರಿಕೊಳ್ತಾರೆ. ದಾನ ಮಾಡಬೇಕಿದ್ರೆ ಅದು ಅರ್ಘ್ಯ ಮೂಲಕ, ನೀರಿನ ಮೂಲಕ ದಾನ ಮಾಡಬೇಕು. ಆಗ ಈ ಬಲಿಚಕ್ರವರ್ತಿ ಅವನು ಅರ್ಘ್ಯ ಕೊಡುವಾಗ ನೀರು ಬರ್ತಾ ಇಲ್ಲ ಕಮಂಡಲುವಿನಿಂದ, ಮತ್ತೆ ಒಂದು ಕಡ್ಡಿಯಿಂದ ಹೀಗೆ ಚುಚ್ಚುತ್ತಾನೆ. ಆಗ ಶುಕ್ರಾಚಾರ್ಯರ ಒಂದು ಕಣ್ಣು ಹೋಗ್ತದೆ. ಅದಕ್ಕಾಗಿಯೇ ಶುಕ್ರಾಚಾರ್ಯರನ್ನು ಒಕ್ಕಣ್ಣ ಅಂತ ಹೇಳುವುದು. ಅವರಿಗೆ ಒಂದೇ ಕಣ್ಣಿರುವುದು, ಮತ್ತೊಂದು ಕಣ್ಣು ಕಾಣುವುದಿಲ್ಲ. ಆದರೂ ನಂತರ ದಾನ ಮಾಡ್ತಾನೆ. ದಾನ ಮಾಡಿದ ನಂತರ ಒಂದು ಹೆಜ್ಜೆಯನ್ನಿಟ್ಟಾಗ ಇಡೀ ಭೂಮಿಯನ್ನು ಆವರಿಸ್ತದೆ. ವಿಷ್ಣುವಿನ ಆ ವಾಮನನ ಮತ್ತೊಂದು ಹೆಜ್ಜೆ, ಅಂದರೆ ಮೊದಲು ತುಂಬ ಚಿಕ್ಕ ರೂಪದಲ್ಲಿ ಇರ್ತಾನೆ, ಮತ್ತೆ ಬೆಳೀತಾ ಬೆಳೀತಾ ವಿಶ್ವರೂಪವನ್ನು ಪಡೆದು ಅವನು ಮತ್ತೊಂದು ಆಕಾಶದಲ್ಲಿ ಅವನು ಹೆಜ್ಜೆಯನ್ನು ಇಡ್ತಾನೆ. ಮತ್ತೊಂದು ಹೆಜ್ಜೆ ಎಲ್ಲಿ ಇಡಬೇಕಂತ ಕೇಳುವಾಗ ನನ್ನ ತಲೆಯ ಮೇಲೆ ಇಡಂತ ಹೇಳ್ತಾನೆ. ಆಕಾಶ ಅಂತ ಹೇಳಿದರೆ ಒಂದು 2ನೇ ಹೆಜ್ಜೆ ಸ್ವರ್ಗಕ್ಕೆ, ಮತ್ತೊಂದು 3ನೇ ಹೆಜ್ಜೆ ಪಾತಾಳ ಲೋಕಕ್ಕೆ ಹೋಗ್ತದೆ. ಸ್ವರ್ಗ, ಭೂಮಿ, ಸ್ವರ್ಗ ಮತ್ತು ಪಾತಾಳ 3 ಲೋಕಗಳಲ್ಲಿಯೂ ಅವನ ಪಾದಗಳು ವಿಸ್ತರಿಸಿತ್ತು. ಆ ಸಮಯದಲ್ಲಿ ಬಲಿಚಕ್ರವರ್ತಿಗೆ ಸಂತೋಷ ಆಯಿತು ನಿಜವಾಗಿ. ಯಾಕೆ ಹೇಳಿದರೆ ವಿಷ್ಣುವಿನ ಪಾದ ಸ್ಪರ್ಶದಿಂದ ನಾನು ಪುನೀತನಾದೆ. ಆ ನಂತರ ಬಲಿ ವಿಷ್ಣುವಿನಲ್ಲಿ ಕೇಳ್ತಾನೆ, ನನಗೆ ನೀವು ಒಂದು ವರವನ್ನು ಅನುಗ್ರಹಿಸಬೇಕು. ವರ್ಷಕ್ಕೆ ಒಮ್ಮೆಯಾದರೂ ನನ್ನ ಭೂಮಿಯನ್ನು ನೋಡಿಕೊಂಡು ಬರಲಿಕ್ಕೆ ನೀವು ವರವನ್ನು ಕೊಡಬೇಕು. ಅದಕ್ಕೆ ವಿಷ್ಣು ಒಪ್ಪಿದ್ದಾನೆ. ಅದಕ್ಕಾಗಿಯೇ ಪ್ರತಿ ವರ್ಷ ನಾವು ಪಾಡ್ಯಮಿಯ ದಿವಸ ಬಲಿಯನ್ನು
ಆಮಂತ್ರಿಸಿ ಆಹ್ವಾನಿಸಿ ಅವನ ಆರಾಧನೆಯನ್ನು ಮಾಡುವಂತಹದ್ದು. ಅವನು ಈ ಲೋಕದ ಅಂದರೆ ಆ ಸಮಯದಲ್ಲಿ ಸಾಮಾನ್ಯವಾಗಿ ಕೃಷಿ ಇಡೀ ಭೂಮಿಯಲ್ಲಿ ಹಸಿರಿನಿಂದ ತುಂಬಿರ್ತದೆ, ತನ್ನ ಸಾಮ್ರಾಜ್ಯವನ್ನು ನೋಡಿಕೊಂಡು ಹೋಗ್ತಾನೆ. ಇದು ಈ ರೀತಿಯ ಒಂದು ಪುರಾಣ ಕಥೆಗಳಿದೆ. ಮತ್ತೊಂದು ದೀಪಾವಳಿಯಂದು ಶ್ರೀರಾಮ ರಾವಣನನ್ನು ಸಂಹಾರ ಮಾಡಿ ಸೀತೆಯೊಂದಿಗೆ ಅಯೋಧ್ಯೆಗೆ ಬಂದಂತಹ ಘಟನೆಯ ನೆನಪಿಗಾಗಿ ಆ ದಿವಸ ಶ್ರೀರಾಮ ಸೀತೆಯೊಂದಿಗೆ ಬರ್ತಾ ಇರುವಾಗ ಆ ಸಾಮ್ರಾಜ್ಯದ ಎಲ್ಲ ಜನ ದೀಪವನ್ನು ಬೆಳಗಿಸಿ ಸ್ವಾಗತಿಸಿದರಂತೆ. ಆ ಕಾರಣಕ್ಕಾಗಿ ದೀಪಾವಳಿ ದೀಪಗಳನ್ನು ಹಚ್ಚುವಂತಹ ಬೆಳಗಿಸುವಂತಹ ಹಬ್ಬ ಆರಂಭ ಆಗಿದೆ. ನಾವೀಗ ಸೌಹಾರ್ದ ದೀಪಾವಳಿಯನ್ನು ಆಚರಣೆ ಮಾಡುವ ಒಂದು ವಿಚಾರವನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೇವೆ. ನಿಜವಾಗಿ ದೀಪಾವಳಿ ಮಾತ್ರ ಅಲ್ಲ, ಎಲ್ಲ ಹಬ್ಬಗಳು ಕೂಡ ಸೌಹಾರ್ದ ಹಬ್ಬಗಳಾಗಬೇಕು. ಏನಿದು ಸೌಹಾರ್ದ? ಸೌಹಾರ್ದತೆ ಅಂದರೆ ಏನು? ಸಹೃದಯವೇ ಸೌಹಾರ್ದತೆ. ಸಹೃದಯ, ಸತ್ ಹೃದಯ, ಒಳ್ಳೆಯ ಹೃದಯ. ಸಹೃದಯಕ್ಕೆ ಮತ್ತೊಂದು ಅರ್ಥ ಇದೆ, ಸಮಾನ ಹೃದಯ. ನಾವು ನಮ್ಮ ಹೃದಯವನ್ನು ಎಷ್ಟು ಪ್ರೀತಿಸ್ತೇವೆ, ಎಷ್ಟು ಗೌರವಿಸ್ತೇವೆ, ಮತ್ತೊಬ್ಬರ ಹೃದಯವನ್ನು ಅದೇ ರೀತಿ ಗೌರವಿಸುವಂತಹದ್ದು ಇದು ಸಹೃದಯ. ಆ ಸಹೃದಯವೇ ಸೌಹಾರ್ದವಾಗಿರುವಂತಹದ್ದು. ಸೌಹಾರ್ದ, ಸಾಮರಸ್ಯ ಇದೆಲ್ಲ ಹತ್ತಿರ ಹತ್ತಿರ ಅರ್ಥ ಇರುವಂತಹ ಪದಗಳು. ಈ ಸೌಹಾರ್ದತೆ ಎಲ್ಲಿಂದ ಬರಬೇಕು, ಹೇಗೆ ಬರಬೇಕು? ನಿಜವಾಗಿ ಸೌಹಾರ್ದತೆ ಪ್ರತಿಯೊಂದು ಮಗು ಹುಟ್ಟುವಾಗಲೇ ಸೌಹಾರ್ದಮಯವಾಗಿ ಹುಟ್ಟಿರ್ತದೆ. ತಾನು ಹುಟ್ಟಿದ ನಂತರ ತನ್ನ ತಾಯಿಯನ್ನು ಗೌರವಿಸ್ತದೆ, ತನ್ನ ತಂದೆ, ತನ್ನ ಬಂಧುಗಳು, ತನ್ನ ನೆರೆಹೊರೆಯವರು. ಕುವೆಂಪುರವರು ಇದನ್ನು ಹೇಳಿದ್ದು, ಒಂದು ಮಗು ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟುತ್ತದೆ. ಬೆಳೀತಾ ಬೆಳೀತಾ ಆ ಮಗು ಸಂಕುಚಿತ ಮಾನವನಾಗುವುದು. ಆದರೆ ಸಮಾಜ ಈ ಮಗುವನ್ನು ಮತ್ತೆ ವಿಶ್ವ ಮಾನವನನ್ನಾಗಿಸಬೇಕು. ನಮ್ಮಲ್ಲಿ ಸೌಹಾರ್ದತೆ ಬೆಳೆಯಬೇಕಿದ್ರೆ ಮೊದಲಿಗೆ ನಾವು ನಮ್ಮ ಹೃದಯದಲ್ಲಿ ಸೌಹಾರ್ದತೆಯನ್ನು ಬೆಳೆಸಬೇಕು. ನಾವು ನಮ್ಮೊಂದಿಗೆ ಸೌಹಾರ್ದತೆಯಲ್ಲಿರಬೇಕು. ಕೆಲವರನ್ನು ನಾವು ನೋಡ್ತೇವೆ, ನಾವು ಹೊರಗೆ ನೋಡುವಾಗ ಒಂದು ರೂಪದಲ್ಲಿ ಕಾಣ್ತಾರೆ, ಒಳಗೆ ಮತ್ತೊಂದು ರೂಪದಲ್ಲಿ ಇರ್ತಾರೆ. ಹಾಗೆ ಅಲ್ಲ. ಅವರ ನುಡಿ ನಡೆ ಒಂದೇ ರೀತಿಯಲ್ಲಿರುವಾಗ ಅದನ್ನು ಸಹೃದಯ ಅಂತ ಹೇಳ್ತೇವೆ. ಹಾಗೆ ಇರಬೇಕಾಗ್ತದೆ. ನಾವು ನಮ್ಮನ್ನು ಗೌರವಿಸುವುದನ್ನು ಮೊದಲು ಕಲಿತಿರಬೇಕಾಗ್ತದೆ. ಮತ್ತೆ ನಮ್ಮ ಕುಟುಂಬದವರನ್ನು, ನಮ್ಮ ಕುಟುಂಬದಲ್ಲಿ ಸೌಹಾರ್ದತೆ ಇರಬೇಕು. ನಾವು ಯಾರ್ಯಾರಿಗೋ ಸೌಹಾರ್ದತೆ ಹೇಳಲಿಕ್ಕೆ ಹೋಗುವಾಗ ನಾವು ನಮ್ಮ ಮನೆಯಲ್ಲಿ ಸೌಹಾರ್ದತೆಯನ್ನು ಕಾಪಾಡದೇ ಇದ್ದರೆ ಹೇಗೆ? ಸಣ್ಣ ಪುಟ್ಟ ವಿಚಾರಗಳಿಗೆ ವೈಮನಸ್ಯಗಳನ್ನು ಬೆಳೆಸಿಕೊಂಡು ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಂತಹದ್ದು. ನಾವೆಲ್ಲ ಸಾಮಾಜಿಕವಾಗಿ ಚಿಂತನೆ ಮಾಡುವಂತಹ ನಾವೊಂದು ಆಲೋಚನೆ ಮಾಡಬೇಕು. ಯಾರು ತಮ್ಮ ಕುಟುಂಬದಲ್ಲಿ ಶಾಂತಿಯನ್ನು, ಸೌಹಾರ್ದತೆಯನ್ನು ಕಾಪಾಡಿಕೊಳ್ತಾರೆ ಅವರು ಸಮಾಜದಲ್ಲಿ ಉಳಿದ ಕಡೆ ಸೌಹಾರ್ದತೆಯನ್ನು ಬಹಳ ಉತ್ತಮವಾಗಿ ಕಾಪಾಡಲಿಕ್ಕೆ ಸಮರ್ಥರಂತ ನನ್ನ ಅನಿಸಿಕೆ. ಅದು ನಂತರ ನಾವು ನಮ್ಮ ನೆರೆಹೊರೆಯವರೊಂದಿಗೆ, ನಮ್ಮ ಊರಿನಲ್ಲಿ, ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಈ ಸೌಹಾರ್ದತೆಯನ್ನು ಉಂಟು ಮಾಡುವುದಕ್ಕಾಗಿ ನಾವು ಆಲೋಚನೆ ಮಾಡಬೇಕು. ಮತ್ತು ನಮ್ಮ ಸೌಹಾರ್ದತೆಯ ವ್ಯಾಪ್ತಿ ಇಡೀ ವಿಶ್ವಕ್ಕೆ ಹೋಗಬೇಕು. ನಮ್ಮ ದೇಶದಲ್ಲಿ ಭಾರತೀಯ ಪರಂಪರೆಯಲ್ಲಿ ಒಂದು ಮಾತಿದೆ, ವಸುಧೈವ ಕುಟುಂಬಕಂ. ಇಡೀ ವಸುಧೆ ಅಂದರೆ ಭೂಮಿ.
ಈ ಭೂಮಿಯಲ್ಲಿರುವ ಎಲ್ಲರೂ ಕೂಡ ಒಂದು ಕುಟುಂಬ. ಭೂಮಿಯಲ್ಲಿರುವ ಎಲ್ಲರೂ ಕೂಡ ಒಂದೇ ಕುಟುಂಬದವರು. ಈ ಭಾವನೆ ಸಾವಿರಾರು ವರ್ಷಗಳ ಹಿಂದೆಯೇ ಬಂದಿದೆ. ವಸುಧೈವ ಕುಟುಂಬಕಂ ಎಂತಹ ಒಳ್ಳೆಯ ಶಬ್ದ ಅದು. ನಾವೆಲ್ಲ ಒಂದೇ ಮನೆಯವರೆನ್ನುವ ಭಾವನೆ ಬಂದಾಗ ಸಹಿಷ್ಣುತೆ ಹೆಚ್ಚಾಗ್ತದೆ. ಯಾಕೆ ಹಾಗೆ ಭಾವಿಸಿಕೊಳ್ಬೇಕು? ಈಗಾಗಲೇ ಕೆಲವರು ಮಾತನಾಡುವಾಗ ಸಂಬೋಧಿಸಿದರು, ಸಹೋದರ ಸಹೋದರಿಯರೇ. ಯಾಕೆ ಸಹೋದರ ಸಹೋದರಿಯರೇ ಹೇಳುವುದು? ಅವರೆಲ್ಲ ನಮ್ಮ ಮನೆಯವರು, ನಮ್ಮ ಕುಟುಂಬದವರು. ಆ ರೀತಿಯ ಭಾವನೆ ಬೆಳೆದಾಗ ನಮ್ಮಲ್ಲಿ ಸಹನೆ, ತಾಳ್ಮೆ ಹೆಚ್ಚಾಗ್ತದೆ. ಒಂದು ಸಮಾಜದಲ್ಲಿ ಸೌಹಾರ್ದತೆ ಮೂಡಬೇಕಿದ್ರೆ ನಾವು ಅಂತಹ ತಾಳ್ಮೆಯ ಗುಣವನ್ನು ಮೈಗೂಡಿಸಿಕೊಳ್ಬೇಕಾಗ್ತದೆ. ಇಡೀ ವಿಶ್ವದಲ್ಲಿ ನಾವು ನೋಡ್ತಾ ಇದ್ದೇವೆ ವೈವಿಧ್ಯತೆಯೇ ಇಡೀ ಪ್ರಪಂಚದ ಪ್ರಮುಖ ಲಕ್ಷಣ. ನಾವು ಒಂದೇ ಬಣ್ಣದವರನ್ನು ನೋಡುವುದಿಲ್ಲ, ಒಂದೇ ಜಾತಿ ಇಲ್ಲ, ಒಂದೇ ಮತ ಇಲ್ಲ, ಒಂದೇ ಭಾಷೆ ಇಲ್ಲ. ಇಡೀ ಪ್ರಪಂಚದಲ್ಲಿ ಒಂದೇ ಆಹಾರ ಪದ್ಧತಿ ಇಲ್ಲ, ಒಂದೇ ಉಡುಗೆ ತೊಡುಗೆ ಇಲ್ಲ. ಹೌದು, ಇದೆಲ್ಲ ವೈವಿಧ್ಯತೆ. ಇದೆಲ್ಲವೂ ಒಂದಾಗಬೇಕಾಗಿಲ್ಲ. ಅವರವರು ಇದ್ದ ಹಾಗೆ ಇರಬೇಕಷ್ಟೆ. ಅವರು ಹೇಗಿರ್ತದೆ ಹಾಗೆ ಇದ್ದರೆ ಸಾಕು. ನಾವು ಹೇಳ್ತೇವೆ, ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ನಾವೆಲ್ಲ ಹೇಗೆ ಇರುವುದು? ಸೌಹಾರ್ದತೆ ಬರುವುದು ಹೇಗೆ? ಎಲ್ಲರೂ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ಮತದವರಾದರೆ ಸೌಹಾರ್ದತೆ ಇರ್ತದಾ? ಒಂದೇ ಜಾತಿಯವರಾದರೆ ಸೌಹಾರ್ದತೆ ಇರ್ತದಾ? ಹಾಗೆ ಅಲ್ಲ. ನಾನು ಹಿಂದೂ, ನಾನು ಒಬ್ಬ ಉತ್ತಮ ಹಿಂದೂ ಆಗಬೇಕು. ನಾನು ಒಬ್ಬ ಮುಸಲ್ಮಾನ ಆದರೆ ಅವರು ಉತ್ತಮ ಮುಸಲ್ಮಾನರಾಗಬೇಕು. ಒಬ್ಬ ಕ್ರೈಸ್ತ ಆದರೆ ಉತ್ತಮ ಕ್ರೈಸ್ತರಾಗಬೇಕು. ಆಗ ಏನಾಗ್ತದೆ, ನಮ್ಮೆಲ್ಲ ಮತಗಳ, ಎಲ್ಲ ಧರ್ಮಗಳ ಮುಖ್ಯ ಉದ್ದೇಶ ಒಂದೇ, ಎಲ್ಲರೂ ಕೂಡ ನೆಮ್ಮದಿಯಿಂದ, ಸಮಾಧಾನದಿಂದ, ಪ್ರೀತಿಯಿಂದ ಬದುಕುವಂಥದ್ದು. ಆಗ ಯಾರನ್ನು ನಾವು ಭೇದ ದೃಷ್ಟಿಯಿಂದ ನೋಡುವುದಿಲ್ಲ. ನಮ್ಮ ನೋಟ ಯಾವಾಗಲೂ ಒಂದು ಮಾತಿದೆ, ದೃಷ್ಟಿಯಂತೆ ಸೃಷ್ಟಿ. ನಾವು ಹೇಗೆ ನೋಡ್ತೇವೆ ಹಾಗೆ ಕಾಣ. ಮಹಾಭಾರತದ ಒಂದು ಸಂದರ್ಭದಲ್ಲಿ ಕೃಷ್ಣ ದುರ್ಯೋಧನ ಮತ್ತು ಧರ್ಮರಾಯ ಇಬ್ಬರನ್ನು ಗಂಗಾ ನದಿಯ ತೀರಕ್ಕೆ ಕರೆದುಕೊಂಡು ಹೋಗ್ತಾನೆ. ಹೋದ ನಂತರ ದುರ್ಯೋಧನನನ್ನು ಪ್ರತ್ಯೇಕವಾಗಿ ಕರೆದು ಮಾತನಾಡಿಸಿ ಹೇಳಿದ, ಒಂದು ಪೇಪರ್ ಕೊಡ್ತಾನೆ, ಪೆನ್ ಕೊಡ್ತಾನೆ. ನೋಡು ದುರ್ಯೋಧನ, ಹಸ್ತಿನಾವತಿಯಲ್ಲಿ ಯಾರು ಒಳ್ಳೆಯ ಜನ ಇದ್ದಾರೆ ಅವರದೊಂದು ಪಟ್ಟಿಯನ್ನು ಬರೆದುಕೊಂಡು ಬಾ. ಅವನನ್ನು ಕಳಿಸಿದ. ಆನಂತರ ಧರ್ಮರಾಯನನ್ನು ಕರೆದ. ಧರ್ಮರಾಯ, ನೀನು ಒಂದು ಕೆಲಸ ಮಾಡಬೇಕು. ಹಸ್ತಿನಾವತಿಯಲ್ಲಿ ಯಾರು ಕೆಟ್ಟವರಿದ್ದಾರೆ ಅವರ ಹೆಸರನ್ನು ಬರೆದು ತರಬೇಕು. ಒಂದು ದಿವಸ ಸಮಯ. ಮರುದಿವಸ ಇಬ್ಬರು ಬರ್ತಾರೆ. ಇಬ್ಬರು ಬಂದ ನಂತರ ಕೊಟ್ಟದ್ದೆಂಥದ್ದು? ಖಾಲಿ ಪೇಪರ್. ಇಬ್ಬರು ಕೂಡ ಖಾಲಿ ಪೇಪರ್ ಕೊಟ್ಟಿದ್ದಾರೆ. ದುರ್ಯೋಧನ ಹೇಳಿದ, ಕೃಷ್ಣ, ಹಸ್ತಿನಾವತಿಯಲ್ಲಿ ಯಾರೂ ಒಳ್ಳೆಯವರಿಲ್ಲ. ಧರ್ಮರಾಯ ಅವನು ಕೂಡ ಖಾಲಿ ಪೇಪರ್ ಕೊಡ್ತಾ ಇದ್ದಾನೆ, ಒಂದು ಹೆಸರಿಲ್ಲ. ಹಸ್ತಿನಾವತಿಯಲ್ಲಿ ಯಾರೂ ಸಹ ಕೆಟ್ಟವರಿಲ್ಲ. ಹಾಗಾದರೆ ಏನು ಸಂಗತಿ? ದೃಷ್ಟಿಯಂತೆ ಸೃಷ್ಟಿ. ನಾವು ನಮ್ಮ ನೆರೆಹೊರೆಯವರನ್ನು ಯಾವ ರೀತಿ ನೋಡ್ತೇವೆ ಆ ರೀತಿಯಲ್ಲಿಯೇ ಕಾಣುವುದು. ಹೆಚ್ಚಿನ ಸಂದರ್ಭ ನಾವು ನೋಡುವಾಗ ಅವ ಒಳ್ಳೆಯ ವ್ಯಕ್ತಿ, ಅವನು ಯಾವಾಗಲೂ ಘರ್ಷಣೆ ಮಾಡ್ತಾನೆ, ಅವನು ಕೆಟ್ಟವ, ಕುತಂತ್ರಿ, ಮೋಸಗಾರ, ಈ ದೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ರೆ ಅವನು ಹಾಗೆಯೇ ಕಾಣುವುದು. ಪ್ರಪಂಚ ಅದರ ವಾಸ್ತವವೇ ಬೇರೆ. ಆದ್ದರಿಂದ ನಾವೆಲ್ಲ ಪ್ರತಿಯೊಬ್ಬರನ್ನೂ ಗೌರವಿಸುವಂತಹ, ಪ್ರತಿಯೊಬ್ಬರನ್ನೂ ಪ್ರೀತಿಸುವ,
ಕನ್ನಡದ ಆದಿಕವಿ ಪಂಪ ಒಂದು ಮಾತು ಹೇಳ್ತಾನೆ, ಮಾನವ ಜಾತಿ ತಾನೊಂದೇ ಒಲಂ. ಮಾನವ ಜಾತಿ ಒಂದೇ ಅಲ್ಲವೇ? 1000 ವರ್ಷಕ್ಕೂ ಮೊದಲು ಕನ್ನಡದ ಆದಿಕವಿ ಹೇಳಿದ. ಎಲ್ಲರೂ ಅದೇ ಮಾತನ್ನು ಹೇಳುವುದು, ಮನುಷ್ಯರೆಲ್ಲ ಒಂದೇ, ದೇವನೊಬ್ಬ, ನಾಮ ಹಲವು. ಬೇರೆ ಬೇರೆ ಹೆಸರಿದೆ, ದೇವರು ಒಬ್ಬರೇ ಇರುವುದು. ಆದರೆ ನಾವು ಆ ಹಲವು ನಾಮಗಳಿಗಾಗಿ, ಹಲವು ಹೆಸರುಗಳಿಗಾಗಿ ಹೋರಾಟ, ಹೊಡೆದಾಟ, ಅಸಮಾಧಾನಗಳು ಇದರ ಅಗತ್ಯ ಇರುವುದಿಲ್ಲ. ಇಂದಿನ ಈ ಸಭಾಂಗಣದಲ್ಲಿ ನೋಡುವಾಗ ಎಲ್ಲ ಧರ್ಮ ಮತದವರು ಒಟ್ಟಾಗಿದ್ದುಕೊಂಡು ಈ ರೀತಿಯ ಒಂದು ಸುಂದರ ಒಂದು ಸಮಾಜದ ಕಲ್ಪನೆ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಕಂಡು ಬಂದಾಗ ಎಲ್ಲರೂ ಒಟ್ಟಾಗಿ ಬದುಕೋಣ. ಇದೆಲ್ಲ 4 ದಿವಸದ ಬದುಕು. ನಾವೆಲ್ಲ ಸಂತೆಗೆ ಬಂದ ಹಾಗೆ, ಸಂತೆಯೆಲ್ಲ ಮಾರ್ಕೆಟ್, ಸಂತೆಗೆ ಹೋಗ್ತೇವೆ, ನೋಡಬಹುದು. ಒಂದು ದಿವಸ ಸಂತೆ ಇರ್ತದೆ, ಆ ಸಂತೆಯಲ್ಲಿ ವ್ಯವಹಾರ ಕೊಡುವುದು ತೆಗೆದುಕೊಳ್ಳುವುದುಂಟು. ಸಂಜೆ ಆದ ಕೂಡಲೇ ಸಂತೆ ಮುಗೀತು, ಎಲ್ಲ ಅವರವರ ಮನೆಗೆ ಹೋಗ್ತೇವೆ. ಹಾಗೆ ನಾವೆಲ್ಲ ಸ್ವಲ್ಪ ಕಾಲ ಇದ್ದು ವಾಪಸ್ ಹೋಗುವಂತಹವರು ಇರುವ ಅವಧಿಯಲ್ಲಿ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಹೆಸರನ್ನು ಸ್ವಲ್ಪ ಮಟ್ಟಿಗಾದರೂ ಚಿರಸ್ಥಾಯಿಗೊಳಿಸುವ ಪ್ರಯತ್ನವನ್ನು ಮಾಡಿದಾಗ ಇಡೀ ಸಮಾಜ ಸೌಹಾರ್ದತೆಯಿಂದ, ಶಾಂತಿ ರೀತಿಯಿಂದ, ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ನಾವು ನಮ್ಮ ಈ ದೇಶವನ್ನು, ನಮ್ಮ ಈ ಮಾತೃಭೂಮಿಯನ್ನು ಮುಂದಿನ ಜನಾಂಗಕ್ಕೆ ಉತ್ತಮ ರೀತಿಯಲ್ಲಿ ಬಿಟ್ಟು ಹೋಗಲಿಕ್ಕೆ ಅವಕಾಶ ಆಗ್ತದೆ. ಈ ಸಂದರ್ಭದಲ್ಲಿ ಹೊಸಕೊರಲ್ ಬಳಗ ಮತ್ತು ಇತರ ಸಹ ಸಂಸ್ಥೆಗಳು ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನನಗೆ ಹೃದಯಪೂರ್ವಕ ವಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಿ. ಇಂದಿನ ದಿನ ನಮ್ಮ ಶಾಲೆಯಲ್ಲಿ ದೀಪಾವಳಿ ಸಂಭ್ರಮ ಇತ್ತು. ಅಲ್ಲೊಂದು ನೃತ್ಯ ರೂಪಕವಿತ್ತು. ಮಕ್ಕಳು ಹಾಡು ಹಾಡುತ್ತಾ ಓಡಾಡ್ತಾ ಇದ್ದರು. ಓಡಾಡುವಾಗ ಒಂದು ಹುಡುಗ ಬಿದ್ದು ಬಿಟ್ಟ. ಆತನ ಹಿಂಭಾಗದಲ್ಲಿ ಓಡ್ತಿದ್ದ ಆ ಹುಡುಗ ಅವನನ್ನು ಅಲ್ಲೇ ಬಿಟ್ಟು ಮುಂದಕ್ಕೆ ಓಡಲಿಲ್ಲ, ಬದಲಾಗಿ ಕ್ಷಣಾರ್ಧದಲ್ಲಿ ಅವನನ್ನು ಎಬ್ಬಿಸಿ ಆ ಕಾರ್ಯಕ್ರಮವನ್ನು ಮುಂದುವರಿಸಿದ. ಆ ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳು ಮುಂದಕ್ಕೆ ಬಂದು ಬೆಲೂನ್ಗಳನ್ನು ಹಿಡ್ಕೊಂಡಿದ್ದರು. ಒಂದು ಮಗುವಿನ ಕೈಯಿಂದ ಬೆಲೂನ್ ಜಾರಿ ಬಿತ್ತು. ಆಗ ಕೆಳಗಿದ್ದ ಪುಟಾಣಿಗಳಲ್ಲಿ ಒಬ್ಬ ಆ ಬೆಲೂನನ್ನು ಹೆಕ್ಕಿ ಆ ಮಗುವಿಗೆ ಕೊಟ್ಟ. ಇಡೀ ಕಾರ್ಯಕ್ರಮ ನೋಡಿದಾಗ ನನಗನಿಸಿದ್ದು ಇಷ್ಟೇ, ಆ ಮಕ್ಕಳಲ್ಲಿದ್ದ ಮುಗ್ಧತೆ, ಆ ಮಕ್ಕಳಲ್ಲಿದ್ದ ಒಟ್ಟಾಗಿ ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುವಂಥ ಶಕ್ತಿ. ನಮ್ಮ ಸಮಾಜ ಒಳ್ಳೆಯದಾಗಬೇಕಾದರೆ ಅಂತಹ ಮುಗ್ಧ ಮನೋಭಾವ ನಮ್ಮಲ್ಲಿ ಇರಲೇಬೇಕು. ಅಂತಹ ಮುಗ್ಧ ಮನೋಭಾವ ನಮ್ಮಿಂದ ಆರಂಭವಾಗಲಿ, ಇದು ಪ್ರಥಮ ವಿಷಯ. ಎರಡನೇ ವಿಷಯ, ಇನ್ನಿತ ಈ ಕಾರ್ಯಕ್ರಮಡು ಎಂಕ್ಲು ಮಾತಿರಲ್ಲ, ಮಲ್ಲ ಜನಕ್ಲು ಮುಲ್ಪ ಉಲ್ಲ ಜವನೇರಿಜ್ಜರು ಜೋಕ್ಲು ಭಾರಿ ಕಮ್ಮಿ ಉಲ್ಲೇರು. ನಾನು ಡಿಸೆಂಬರ್ಡ್ ಕ್ರಿಸ್ಮಸ್ ಬರ್ಪುಂಡು, ಬೊಕ್ಕ ಬರ್ಪಿ ವರ್ಷ ಮೇ ತಿಂಗಳು ಕೂಡ ಇಫ್ತಾರ್ ಕೂಟ, ಬೊಕ್ಕ ಬರ್ಪಿ ವರ್ಷ ಕೂಡ ದೀಪಾವಳಿ. ನಿಕ್ಲು ಮಾತಿರಲ್ಲ ಬಣ್ಣಾಗ ಇಲ್ಲಲ್ದು ಏರು ಜೋಕ್ಲು ಉಲ್ಲೇರು ಜೋಕ್ಲೇರೇನು ಬೊಕ್ಕ ಜವಣರೇನು ಲೆತ್ತೊಂದು ಕನ್ನಡ ಬಂದು ನಿಕ್ಕಲ್ದ ಯಾನಕ್ಕೇನನ್ವೆ. ಯಾಕೆಂದರೆ ಈ ಮಕ್ಕಳಿಗೆ ಈ ಮನದಟ್ಟುವ ಸಂದೇಶ ಹೋಗಬೇಕು. ನಮಗೆ ಅದು ಖಂಡಿತ ಸಿಕ್ಕಿದೆ, ನಮಗೆ ಅದರ ಅರ್ಥ ಗೊತ್ತಿದೆ. ನಮ್ಮ ಮಕ್ಕಳು ಅದನ್ನು ಕಲಿತಾರೆ, ನಾವು ಒಂದು ಸುಭದ್ರ ಸಮಾಜವನ್ನು ಕಟ್ಟಲು ಸಾಧ್ಯ. ಮೂರನೇ ವಿಷಯ, ದೀಪಾವಳಿ ಹಬ್ಬ ಖಂಡಿತವಾಗಿಯೂ ಬರುವ ವಾರದಲ್ಲಿ ದೊಡ್ಡ ಸಂಭ್ರಮ. ನಾವು ದೀಪಾವಳಿ ಬಹಳಷ್ಟು ದೀಪಗಳನ್ನು ಹಚ್ಚಲೇಬೇಕು. ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ಅಂತರಾಳದೊಳಗೆ ನಾವೊಂದು ದೀಪವನ್ನು ಹಚ್ಚಿ ನಮ್ಮ ಕತ್ತಲೆಯನ್ನು ದೂರ ಮಾಡಿದರೆ ಖಂಡಿತವಾಗಿಯೂ ಬದುಕು ಸಾರ್ಥಕವಾಗುತ್ತದೆ. ಅಂತಹ ಸಾರ್ಥಕ ಬದುಕನ್ನು ಜೀವಿಸಲು ರಾಮರಾಜ್ಯ ಕಟ್ಟಿದ ಶ್ರೀರಾಮ ಆ ಭಗವಂತ ನಮ್ಮೆಲ್ಲರನ್ನು ಆಶೀರ್ವದಿಸಲು ಎಂದು ಕೇಳಿಕೊಳ್ತಾರೆ. ಈ ಒಂದು ಸಂದರ್ಭಗಳು ಸೌಹಾರ್ದ ವೇದಿಕೆ ಪಂಪುಣ ಒಂದು ಉದಾಹರಣೆ ಕೊರಂದು ದೀಪಾವಳಿ ಹಬ್ಬ, ರಂಜಾನ್ ಹಬ್ಬ, ಕ್ರಿಸ್ಮಸ್ ಹಬ್ಬ ಈ ಸಮಾಜಗಳು ಭಾರಿ ಎಡ್ಡ ಕೆಲಸ ಮಂದೊಂದು ಪನಿಯರಿ ನನಗೆ ಸಂತೋಷ ಪಡಬೇಕು. ಇನ್ನಿತ ಈ ಒಂದು ಸಂದರ್ಭಗಳು ಈ ವೇದಿಕೆದ ಮುಂಭಾಗಗಳು ಕುಳಿತು ನಿಕ್ಕಲ ಮಾತ ಒಂದು ಮನಸ್ಸನ್ನು ಎದುರು ಹಾಕಿ ನಿಕ್ಕಲ ಮೌನದ ತೆಲಿಕೆಯನ್ನು ನಿಕ್ಕಲ ಸಂತೋಷನು ಎಂಗೆ ತೂಣಗ ಈ ಸಮಾಜ ಇಂಚನೇ ತಿಳಿತಿದೆ ಇಂಚನೇ ಒಟ್ಟಿಗೆ ಒಂಜಪ್ಪೆ ಜೋಗುಲಕನೇ ಕುರಿತು ನಾವು ನಡಪೋಡು ಪಂಪುನ ಒಂದು ಆಸೆನೇ ಮನಸ್ಸನ್ನು ಪನಿಯರ ಭಾರಿ ಸಂತೋಷ ಪಡಪೆ. ಇನಿ ಏತು ಒಂಜಿ ಸೈಲೆನ್ಸ್ ಅದು ಒಂದು ಪಿನ್ನು ತಿತ್ತು ಪುನಃ ಕೇಂಡು ಎಂಕಲ್ನ ಮೂಜಿ ಧರ್ಮದ ಎಂಕಲ್ನ ಸಂದೇಶನ ಕೊರಿಯರು
ಆ ಸಂದೇಶ ದೀಪಾವಳಿ ಬಗ್ಗೆ ಒಂಜಿ ಪೂರ ಒಂಜಿಲ ಬುಡಂದೆ ಸ್ಟಾರ್ಟ್ ಮಂತದ್ದು ಲಾಸ್ಟ್ ಮುಟ ಆ ರೀತಿ ದೀಪಾವಳಿ ನಮ್ಮ ಆಚರಿಸುವ ಆಯಿತು. ಒಟ್ಟಿಗೆ ನಮ್ಮ ಇತ್ತೆ ಇಡೀ ಭಾರತ ದೇಶ ಮಾತ್ರ ಇಡೀ ರಾಷ್ಟ್ರೊಡೆ ಈ ಸೌಹಾರ್ದ ವೇದಿಕೆ ಅದಲ್ಲಕನೇ ಇನ್ನು ಸಮಾಜದ ಪ್ರೀತಿ ಇದು ಒಂದು ಶಾಂತಿನ ನಿಲೆ ಮಂತದೆ. ಈ ಶಾಂತಿನ ಓಲು ನಮ್ಮ ಉಂಡು ಮಂತದೆ ಈ ಜಗತ್ತಿಗೆ ಪ್ರೀತಿ ಕೊರ್ಪ ಅಂತ ಮಾತು ನಮ್ಮ ಪುಟ್ಟನಿಗೆ ಸಾರ್ಥಕ ಆಪಡು. ಜಾತಿ ಮತ ಭೇದ ಇಜ್ಜಿ ಪಣಪಣಿಗೆ ನಾರಾಯಣ ಗುರು ಒಂದೇ ಪಾತ್ರ ಬಂತೀರಿ. ಒಂದೇ ಧರ್ಮ ಒಂದೇ ಜಾತಿ ಒಂದೇ ಮತ ಪಣದು ಆರ್ನ ಸಂದೇಶ ಇಡೀ ಭಾರತ ದೇಶಕ್ಕೂ ಮಾತ್ರ ರಾಷ್ಟ್ರವುಳ್ಳ ಆರ್ನ ಒಂಜಿ ಸಂದೇಶ ಪರತೊಂದು ಪಣಗ ನಮ್ಮ ಸಮಾಜೋಡು ಆ ಒಂಜಿ ಮತೀಯವಾದ ಧರ್ಮದ ಬಗ್ಗೆ ಒಂಜಿ ಅಪಪ್ರಚಾರ ಮಾಡ್ಬಂದೆ ಒಂಜಿ ಅಪ್ಪನ ಜೋಕುಳ್ಳೆಕ್ಕೆ ನಮ್ಮ ಬದುಕೋದು ಇನ್ನು ಕೆಲವು 14 ವರ್ಷದಿಂದ ಹೊಸ ಗುರುಳದ ಒಂದು ಕಾರ್ಯಕ್ರಮದ ಒಟ್ಟಿಗೆ ಒಂದು ಖಾಲಿ ಫೋನುಗೂ ದಮ್ಮಿತ್ತು ಈತ ಜನನು ಸೇರಿದು ಈ ಎಂಕಲ್ನ ರೋಟರಿ ಸಮಾಜದ ಬಿಲ್ಲೋ ಸಮಾಜ ಸೇವಾ ಬಗ್ಗೆ ಎಂಕಲ್ನ ನಮ್ಮ ಪ್ರತಿ ಒಂದು ಸದ್ಭಾವನಾ ವೇದಿಕೆದ ಕಾರ್ಯಕರ್ತರ ಸದ್ಭಾವನಾ ವೇದಿಕೆ ಎಂಕಲ ಇಸ್ಲಾಂ ಧರ್ಮಡು ಇಸ್ಲಾಮಿಕ ಒಂಜಿ ಎಂಕಲ ಸಂಘಟನೆ ಸದ್ಭಾವನಾ ವೇದದ ಒಟ್ಟಿಗೆ ಕೆಲವು ಕೂಡ ಎಂಗಳು ಕಾರ್ಯಕ್ರಮ ಅಂದಿಲ್ಲ. ಈ ಕಾರ್ಯಕ್ರಮ ಆಯ್ನದೊಕ್ಕ ಜನಕ್ಕೆ ಮಿತ್ತು ಒಳ್ಳೆಯದು ಪ್ರೀತಿ ಶುರುವಾണ് ಏನು ದಾಯಿ ಪದ ಬಣ್ಣ ನಮ್ಮ ಪುಟ್ಟದು ಸೈಪುಣ ಮಾತ್ರ ವಿಷಯ ಆಯ್ತು ಒರೇನೂ ಪ್ರೀತಿ ಮಾಡ್ಬೋದು. ಇನ್ನು ಮುಸ್ಲಿಂ ಪುಂಜನಕ್ಕಳು ಕ್ರಿಶ್ಚಿಯನ್ ಪುಂಜನಕ್ಕಳು ಕ್ರಿಶ್ಚಿಯನ್ ಆಂಜನಕ್ಕಳು ಹಿಂದೂ ಆಂಜನಕ್ಕಳು ಒಂಜಿ ಬಂದು ಪೊಗ್ಗುನಾಗ ನಮ್ಮ ಇಲ್ಲಡೆ ಒಂಜಿ ಪೊಗ್ಗುನಾಗ ಏದು ಸಂತೋಷ ಆಪಡು ದಾದ ಉಂಡು ಸಮಾಜ 4 ದಿನದ ಸಮಾಜಡು ನಮ್ಮ ಬದುಕುನಿ ಎಂಚ ಈ ಸಮಾಜ ಬದುಕದ ರೂಪದೇಶ ಒಂದು ಮಾರ್ಗದರ್ಶನ ಕೊಪ್ಪಣ ಒಂದು ಸಮಾಜ ಅವಡು ಮಾತ ಪ್ರತಿಯೊಂದು ಜನಕ್ಕೆಲ್ಲರೂ ಗೊತ್ತುಂಡು. ಕೆಡುಕು ಸಮಾಜ ಆ ಸಮಾಜದ ಆಲಜ್ಜಿ ನಮ್ಮ ಸಮಾಜದ ಸಂಸ್ಕೃತಿನ ನಮ್ಮ ಉಳಿಸೋಣು. ನಮ್ಮ ಸಂಸ್ಕೃತಿ ನಮಗೆ ಭಾರತ ದೇಶೋಡು ಏತು ಪವಿತ್ರತೆ ಉಂಡ ಆ ಪವಿತ್ರವನ್ನು ಪ್ರತಿಯೊಂದು ಜನಕುಲ ವಿಚಾರವನ್ನು ತೆರೆಯೋಣು. ನಮ್ಮ ಒಂದು ಸಮಾನವಾದ ಒಂದೇ ಮನಸ್ಸು ಜನಕುಲ ಅವಡು ಪಣಪುಣಂಜಿ ಒಂದೇ ಉದ್ದೇಶಡು ಇನ್ನು ಈ ದೀಪಾವಳಿ ಕಾರ್ಯಕ್ರಮಗಳು ಅವೇ ರೀತಿ ಪೂರ ಧರ್ಮದ ದೈವದೇವರನ್ನೆಲ್ಲ ಮಾತು ಮನಸ್ಸನ್ನು ಎಂತಂದು ಈ ಸಮಾಜ ನನ್ನೆಲ್ಲ ಇಂಚನೆ ಎಡ್ಡ ರೀತಿಯಲ್ಲಿ ಎಂಗಳಿಗೆ ಒಂಜಪ್ಪೆ ಜೋಕಲಿಗಳ ಬದುಕಲು ಅವಕಾಶ ಮಂತುಗಳು ನಮ್ಮಿ ನನ್ನ ಕುಲಸ್ವಾಮಿ ಸೋಮನಾಥನ ನೆಂತಂದು ಮಾತೆರೆಗಳ ಒಂದೇ ಮಾತೆರೆಗಳ ಸುಖ ಸಂಪದ ಬದುಕೋಡು ಈ ಒಂಜಿ ಪೊರ್ಲು ನಡಪಾದು ಕೊರನಚ್ಚಿನ ಸನ್ಮಾನಿಸುತ್ತ ಕೃಷ್ಣಗಟ್ಟಿ ಮೇರೆಗೆ ಮಾತ ಬಂದುಲ್ಲ ಪ್ರಭಾದ್ ಉಡಾದಿಂಜಿನ ಸೊಲ್ಮೆ ಸಂದೇತ ಮಲ್ತಂದುಲ್ಲೆ ಮಲ್ಲ ಭಿನ್ನಾದಿಗೆದ ಕೂಟೋಡು ಇಂಥ ಆಶೀರ್ವಚನದ ಮದಿಪು ಕೊರ್ದು ಈ ಕಾರ್ಯಕ್ರಮ ಪೊರ್ಲು ಮಂತು ಕೊರನಚ್ಚಿನ ಡಾಕ್ಟರ್ JB ಸಲ್ದಾನ ಬೆರೆಗ್ಲ ಉಡಾದಿಂಜಿನ ಸೊಲ್ಮೆ ಸಂದೇತ ಮಲ್ತಂದುಲ್ಲೆ ದೀಪಾವಳಿ ಸೌಹಾರ್ದ ದೀಪಾವಳಿ ಸಂಗಮದ ಸಭಾ ಕಾರ್ಯಕ್ರಮವನ್ನು ಮುಗಿಸಿ ಇದೀಗ ನಾವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಿಮ್ಮನ್ನ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸಿ ಇದೀಗ ಈ ನಮ್ಮ ಒಂದು ಯಾವುದೇ ಒಂದು ಹಬ್ಬ ಕಾರ್ಯಕ್ರಮ ಇರಲಿ ಅಂತ ಇದ್ರೆ ಕೂಡ ನಾವು ಕುಣಿಯದೆ ಅದು ಹಬ್ಬನೂ ಆಗೋದಿಲ್ಲ, ನಮ್ಮ ಮನಸ್ಸು ಕುಣಿಯದೆ ಅದು ಹಬ್ಬನೂ ಆಗೋದಿಲ್ಲ. ಅದಕ್ಕೋಸ್ಕರ ಇದೀಗ ನಮ್ಮ ಎಕನಾಮಿಕ್ಸ್ ವಿಭಾಗದ ಓರ್ವ ವಿದ್ಯಾರ್ಥಿ ಸಚಿನ್ ಇವರಿಂದ ಕಾರ್ಯಕ್ರಮಕ್ಕೆ ಒಂದು ನೃತ್ಯದ ಮೂಲಕ ಒಂದು ಆರಂಭವನ್ನ ಕೊಡ್ತಾ ಇದ್ದೀವಿ. ನಿಮ್ಮ ಜೋರಾದ ಕೈ ಚಪ್ಪಾಳೆಯ ಮೂಲಕ ಈ ನಮ್ಮ ವಿದ್ಯಾರ್ಥಿಯನ್ನ ಬರಮಾಡ್ತೀವಿ. मेरे ढोल ना सुन मेरे प्यार की धुन मेरे ढोल ना सुन मेरे ढोल ना सुन मेरे प्यार की धुन मेरे ढोल मेरे गीसों के साए में तेरी राहतों की खुशबू है तेरे बगैर क्या जीना मेरे रोम रोम में तू है मेरे
ಮಗ ಸನಿ ಧನಿ ಸಗಮ मेरे ढोल ना सुन मेरे प्यार की धुन मेरे ढोल ना ಶ್ಯಾಮ ನೀನೇ ಅಲ್ಲ ನೀನೇ ಯೇಸು ನೀನೇ ಕರ್ಮ ನೀನೇ ಧರ್ಮ ನೀನೇ ಮರ್ಮ ನೀನೇ ಪ್ರೇಮ ನಿಮ್ಮ ಜೀವದ ಮಾಲೀಕ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಯೇಸು ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲಿರುವೆ ನಾನು ಕೆಲಸ ನಿನ್ನದೆ ಫಲವು ನಿನ್ನದೆ ಛಲದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು ಅದಕ್ಕೇತಕ್ಕೆ ಈತ ಕರಾರು ಅಣುವಣುವಣು ಒಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ
ಮೃಗದ ಮೃಗದ ಖಗದ ಉಸಿರಲ್ಲಿರುವೆ ನಾನು, ಕಡಲ ಅಲೆಯ ಮಳೆಯ ಹನಿಯ ಪರಮಾಣುವೆ ನಾನು. ಹೊಸದು ಹೊಸದು ಹೆಸರ ಹೊಸದು ಕರೆವೆ ನನ್ನ ನೀನು, ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು ನಾ. ಇರುವೆನು ಒಳಗೆ ನೀ ಹುಡುಕಿದೆ ಹೊರಗೆ, ಬೆಚ್ಚು ಮದದ ಉಡುಗೆ ನಡೆ ಬೆಳಕಿನ ಕಡೆಗೆ. ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ಕಣ ಕಣ ಕಣದೊಳಗೆ ನಾನಿರುವೆ ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ. ನೀನೆ ರಾಮ ನೀನೆ ಶ್ಯಾಮ, ನೀನೇ ಅಲ್ಲ ನೀನೇ ಅಲ್ಲ. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಸುಜಾನ ಓ ಸುಜಾನ, ಸುಜಾನ ಓ ಸುಜಾನ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿದಂಬಲ್ಲಿ ಒಲವೇ ನೀನಲ್ಲಿ ಹುಡುಕಾಟ ನನಗಿನ್ನಲ್ಲಿ. ನನ್ನೆದೆಯೊಳಗೆ ನೀ ಇಳಿದು ಜಡಮನದ ಮೌನ ಮುರಿದು ನಿಟ್ಟುಸಿರನ್ನು ನೀ ಒಗೆದು ಬಿಸಿ ಉಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಸು ಮನದಾಳದ ಉಲ್ಲಾಸ ನೀ. ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೇ ಸಖಿ. ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೇ ಸಖಿ. ನನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ. ಆವರಿಸು ಮೈದುಂಬಿ ಜಸ್ಮಾತ್ ಮಾತಲ್ಲಿ. ಏನೋ ಇದು ಹಾಯಾಗಿದೆ ಈ ಮನಸ್ಸಿಗೆ ರಂಗೇರಿದೆ. ಸಣ್ಣ ಸಣ್ಣ ಆಸೆಗೆ ಜೀವ ಬಂದಂತಿದೆ. ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ. ತೇಲಾಡುತ್ತಾ ಫಾಲೆಲ್ಲ ರೋಮಾಂಚನ ಫಾಲೆಲ್ಲ ಸಂತೋಷದ ಉಲ್ಲಾಸದ
ಗೂಡಾದೇನಾ ಪ್ರೀತಿಯ ಹೆಸರು ನೀನು Inky pinky, inky bonky, inga poட்டு பார்த்தேன் பொண்ணு பதறாட டாங்கி எங்க இங்க தேடி பார்த்தேன் கண்ணு டாங்கி டையா பதர் கையா நான் சோகானே பொண்ணு இங்கி பிங்கி இங்கி பாங்கி என்ன விட்டு போகாதே Super Mama, ready? Ready? 1, 2, 3. Life isn't fair. Towards the sky, feeling so high. ಯಾಕಮ್ಮ ನಗ್ತೀಯ ಹಿಂಗ್ಯಾಕೆ ಕೊಲ್ತೀಯ ನಿನ್ನಾಗೂ ನೋಡ್ಬಿಟ್ಟು ಬಲ್ಪ್ ಆಫ್ ಆಗೋಯ್ತು ಸ್ಟ್ರಾಂಗ್ ನನ್ ಬಾಡಿ ವೀಕ್ ಆಯ್ತು ನಿನ್ನೋಡಿ ಆಗ್ಬಿಟ್ರೆ ನಾವ್ ಜೋಡಿ ಕೋಲವೆರಿಡಿ ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೀನೇ ನನ್ನ ಸೂಪರ್ ಸ್ಟಾರ್ ನಾನೇ ನಿನ್ನ ರಾಜಕುಮಾರೇ ನೋ ಪ್ರಾಬ್ಲಮ್ ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ ನೋ ಪ್ರಾಬ್ಲಮ್ ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನಿದ್ರು ನೋ ಪ್ರಾಬ್ಲಮ್ ನಿನ್ನ ಹಾರ್ಟ್ ಅಲ್ಲಿ ಜಾಗ ಕೊಟ್ಟೆ ಲೈಫ್ ಲಾಂಗು ಅಲ್ಲೇ ನಾನು ಚಾಂಡ ಊರ್ತೀನೆ ಸ್ಟ್ರಾಂಗ್ ಇತ್ತು ನನ್ ಬಾಡಿ ವೀಕ್ ಆಯ್ತು ನಿನ್ನೋಡಿ ಆಗ್ಬಿಟ್ರೆ ನಾವ್ ಜೋಡಿ ಕೋಲವೆರಿಡಿ పెతాసద పెట్టు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా పెతాసద పెట్టు ఊరుద పిలికులు నలిపున పొర్లుతు యానా ఏ ఆసేద కన్నుడు ఊరుద పొన్నులు తెలిపున మర్లుతు యానా అరే హో గయా నా దీవానా బల నలిపున ನನ್ನ ಬಾರಿ ಜಾಲಿಯ ನಮ್ಮನೆ ದಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ ಪೊರ್ಲುತು ಯಾನ ಆಸೆದ ಕನ್ನಡ ಊರುದ ಪೊಣ್ಣಲು ತಿಳಿಪುನ ಮರ್ಲಿತು ಯಾನ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣನೇ ಎಂದು
ನೂರು ಜನ್ಮಕ್ಕೂ ಬಾಳೆಂದರೆ ಪ್ರಣಯಾನುಭವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಬಿಲ್ಲ ಛಾಯೆ ನನ್ನೆದೆಯ ಬಾಂದಳದೆ ಓ ನನ್ನೆದೆಯ ಬಾಂದಳದೆ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣನೇ ನೂರು ಜನ್ಮಕ್ಕೂ ಸಂಪಿಗೆ ಸವಿಭಾವಲ ಹರಿ ಹರಿಯೇ ಪನ್ನೀರ ಜೀವನದೇ ಬಾ ಮಲ್ಲಿಗೆ ಮಮಕಾರ ಮಾಯೆ ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ ಇರುವಂತ ನೂರು ಕಹಿ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಈ ಒಂದು ಸೌಹಾರ್ದ ಸಂಗಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಗೊತ್ತಿತ್ತು, ಇದಕ್ಕೆ ಈ ರೀತಿಯ ಕಾರ್ಯಕ್ರಮಕ್ಕೆ ಸ್ವಲ್ಪ ಪ್ರೇಕ್ಷಕರು ಬರುವಂಥದ್ದು ಸ್ವಲ್ಪ ಕಮ್ಮಿ. ಆದರೆ ಬಂದವರು ತುಂಬ ಪ್ರಬುದ್ಧವಾಗಿ ಆಲೋಚನೆ ಮಾಡುವವರು ಬರ್ತಾರೆ, ಸಮಾಜದ ಮೇಲೆ ಒಂದಷ್ಟು ಕಾಳಜಿಯನ್ನು ಇಟ್ಟುಕೊಂಡವರು ಬರ್ತಾರೆ. ಅದಂತೂ ಮಾತ್ರ ಸತ್ಯ, 100% ನಿಜವಾಗ್ಲೂ ಕೂಡ ಸತ್ಯ ಸತ್ಯ ಸತ್ಯ. ಯಾವತ್ತೂ ಕೂಡ ಯಾಕೆ ಅಂತ ಹೇಳಿದರೆ, ಒಂದು ನಾಯಿ ಮತ್ತು ಒಂದು ಆನೆ ಜೊತೆಯಾಗಿ ಗರ್ಭಿಣಿ ಆಗ್ತದಂತೆ. ನಾಯಿ ಮತ್ತು ಆನೆ 3 ತಿಂಗಳ ನಂತರ ನಾಯಿ ಒಂದು 3 ನಾಯಿ ಮರಿಗಳನ್ನು ಹೆರ್ತದೆ. ಆನೆ ಇನ್ನೂ ಕೂಡ ಹೆರುವುದೇ ಇಲ್ಲ, ಆನೆ ಎಲಿಫೆಂಟ್ ಆಯಿತಾ. ಅದು ಆದ ನಂತರ ಮತ್ತೆ 3 ತಿಂಗಳಾಯಿತು, ಮತ್ತೆ ನಾಯಿ ಗರ್ಭಿಣಿ ಆಯಿತು, ಮತ್ತೆ ಏನು ತನ್ನ ಪ್ರಸೂತಿ ಕ್ರಿಯೆಗಳನ್ನೆಲ್ಲ ಮುಗಿಸಿತು. ಅದು ಆದ ನಂತರ ಮತ್ತೆ 3 ತಿಂಗಳಾಯಿತು, ಅಂದರೆ 9 ತಿಂಗಳಲ್ಲಿ 3 ಬಾರಿ ನಾಯಿ ಮರಿ ಹಾಕಿದ್ದು ಕೂಡ ಆಯಿತು. ಈ ನಾಯಿಗೆ ಕೊನೆಗೆ ಡೌಟ್ ಬಂತಂತೆ, ಆನೆ ಹತ್ರ ಕೇಳ್ತದೆ, ನಾನು 3 ಸಲ ಮರಿ ಇಟ್ಟಾಯಿತು, ನೀನು ಒಮ್ಮೆ ಕೂಡ ಮರಿ ಹಾಕಲಿಲ್ಲಲ್ಲ, ಅದು ಯಾಕೆ ಅಂತೇಳಿ. ಆನೆ ಹೇಳಿತಂತೆ, ನೀನು ಮರಿ ಹಾಕಿದ್ದೆ ಹೌದು, ನೀನು 9 ತಿಂಗಳಲ್ಲಿ 3 ಸಲ ಮರಿ ಹಾಕಿರ್ಬೋದು, ನನಗೆ 18 ತಿಂಗಳು ಬೇಕು, ಆನೆಗೆ ಮರಿ ಹಾಕ್ಲಿಕ್ಕೆ 18 ತಿಂಗಳು ಬೇಕು. ಆದರೆ ನಾನು ಒಂದೇ ಮರಿ, ನಾನು ಒಂದು ಸಲ ಹಾಕೋದು ಒಂದೇ ಮರಿ ಹಾಕೋದು, ಆ ಮರಿ ಭೂಮಿಗೆ ಬರ್ತಾನೆ,
ಭೂತಾಯಿ ಅದನ್ನು ಆಸ್ವಾದಿಸ್ತಾಳೆ. ಜನರು ಬರ್ತಾ ಇರುವಾಗ ನನ್ನ ಮರಿ ಓಡಿ ಹೋದರೆ ಜನರು ನನ್ನ ಮರಿಯನ್ನು ನೋಡಿ ಭಯ ಪಡ್ತಾರೆ. ರಸ್ತೆಯಲ್ಲಿ ನನ್ನ ಮರಿ ಏನಾದರೂ ದಾಟಿದರೆ ವಾಹನಗಳು ಅಲ್ಲಿ ಸ್ತಬ್ಧವಾಗ್ತವೆ. ಅಷ್ಟು ತಾಕತ್ತು ನನ್ನ ಮರಿಗಿದೆ ಅಂತ. ಇವತ್ತು ಇಲ್ಲಿಗೆ ಬಂದವರು ಕೂಡ ಇಂತಹದೇ ಜನರು, ಅಷ್ಟು ತಾಕತ್ತನ್ನು ಹೊಂದಿರುವವರು, ತೋಳುಬಲದಲ್ಲಿ ಅಲ್ಲದಿದ್ದರೂ ಕೂಡ ಮನೋಬಲದಲ್ಲಿ ಅಷ್ಟು ತಾಕತ್ತನ್ನು ಹೊಂದಿರುವವರು ಅಂತ ನಾನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಕೊನೆಯದಾಗಿ ಸ್ನೇಹಿತರೆ, ಪ್ರಕೃತಿ ನಮಗೆ ತುಂಬಾ ಈ ಜಾತಿ ಧರ್ಮ ಇದರ ಬಗ್ಗೆಲ್ಲ ತುಂಬಾ ನಮಗೆ ಪಾಠ ಮಾಡಿದ್ದಾಳೆ. ಒಂದು 4-5 ತಿಂಗಳ ಹಿಂದೆ ಗೊತ್ತು ನಮಗೆ, ಕೂರ್ಗಲ್ಲೂ ಕೂಡ ಆಯಿತು, ನೆರೆಯ ನಮ್ಮ ಕೇರಳದಲ್ಲೂ ಕೂಡ ಆಯಿತು. ಜಾತಿ ಧರ್ಮ ಪಕ್ಷ ಸಿದ್ಧಾಂತ ಇದೆಲ್ಲ ಹೀಗೆ ಹೋರಾಟ ಮಾಡ್ತಾ ಇದ್ದವರೆಲ್ಲ ಒಂದೇ ಸೂರಿನಡಿ ಒಂದು ತಿತ್ತಿನ ಕೂಳಿಗೂ ಕೂಡ ನರಕ ಪಡುವಾಯಿತು. ಎಸಿಯಲ್ಲಿ ಮಲಗ್ತಾ ಇದ್ದಂಥ ಜನರು ಮತ್ತು ಏನು ಆಕಾಶವೇ ಮೇಲ್ಛಾವಣಿ ಅಂತ ಮಲಗ್ತಿದ್ದಂಥ ಜನ ಕೂಡ ಒಂದೇ ಸೂರಿನಡಿ ಕೂತು ತಿನ್ನುವಂತಾಯಿತು, ಮಲಗಿ ನಿದ್ರೆ ಮಾಡುವಂತ ಆಯಿತು. ಕೊನೆಗೆ ದಹನ ಮಾಡಲಿಕ್ಕೂ ಜಾಗ ಇರಲಿಲ್ಲ, ದಫನ ಮಾಡಲಿಕ್ಕೂ ಕೂಡ ಜಾಗ ಇರಲಿಲ್ಲ. ಆಗ ತಿಳಿದದ್ದು ನಮಗೆ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅವರು ಇವರು ಎಲ್ಲರೂ ಕೂಡ ಒಂದೇ. ಭೂಮಿ ತಾಯಿಗೆ ನಮ್ಮ ಜಾತಿ ಧರ್ಮದಲ್ಲಿ ಭೇದ ಇಲ್ಲ, ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿ ನಮಗೆ ಪ್ರಕೃತಿ ಮಾತೆ ನಮಗೆ ಹೇಳಿಕೊಟ್ಟಿದೆ. ಮಂಗಳೂರಿನ ನಮ್ಮ ತುಳುವ ನಾಡಿನ ಕಾರ್ಯಕ್ರಮ ಅಂತ ಹೇಳಿದರೆ ಅದರ ಒಂದು ಮಜನೇ ಬೇರೆ ಸ್ನೇಹಿತರೆ. ಅದಕ್ಕೋಸ್ಕರನೇ ನಮ್ಮ ತುಳುನಾಡನ್ನು ವರ್ಣನೆ ಮಾಡುವಾಗ ಒಂದೇ ಪದದಲ್ಲಿ ಹೇಳಬೇಕಾದ್ರೆ, ಪಡುವಣ ಗಡಿಯಲ್ಲಿ ನೀಲಿ ಸಾಗರ ಮೂಡಣದಲ್ಲಿ ಹಸುರುಟ್ಟ ಸಹ್ಯಾದ್ರಿ, ಆದ್ರಿಯಲ್ಲಿ ಶಿರವಿಟ್ಟು ಅಬ್ದಿಯಲ್ಲಿ ಕಾಲಿಟ್ಟು ಶಯಿಸುವ ಪರಶುರಾಮ ಸೃಷ್ಟಿಯ ಈ ಭವ್ಯವಾದ ತುಳುನಾಡಿನಲ್ಲಿ ಹಲವಾರು ಸಾಂಸ್ಕೃತಿಕ ಕಲಾ ಪ್ರಕಾರಗಳು ಇದ್ರೂ ಕೂಡ ಇಲ್ಲಿನ ಒಂದು ಮೂಲ ಜನರು, ಬುಡಕಟ್ಟು ಜನಾಂಗದವರು ಮಾಡಿಕೊಂಡು ಬಂದಿರತಕ್ಕಂಥ, ಆಚರಿಸಿಕೊಂಡು ಬಂದಿರತಕ್ಕಂಥ ಸಾಂಸ್ಕೃತಿಕತೆ ಅದು ಒಂದು ರೀತಿಯಲ್ಲಿ ನಮಗೆ ಎಲ್ರಿಗೂ ಕೂಡ ಇವತ್ತು ಕೂಡ ನಮ್ಮ ಭವ್ಯ ದಿವ್ಯ ಸಂಸ್ಕೃತಿಗೆ ಅದರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ ಸ್ನೇಹಿತರೆ. ಬಹು ಸಂಸ್ಕೃತಿಯ ನಾಡು ಆಗಿರತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ನಮ್ಮ ಬುಡಕಟ್ಟು ಜನಾಂಗದವರ ಒಂದು ಕೊಡುಗೆ ಕೂಡ ಅಪಾರವಾಗಿದೆ. ಇದೀಗ ಒಂದಾನೊಂದು ಕಾಲದಲ್ಲಿ ತುಳುನಾಡಿನ ಜನರು ಬೇಸಾಯ ಮುಂತಾದ ಕೃಷಿ ಇವುಗಳನ್ನೆಲ್ಲ ಮಾಡಿಕೊಂಡು ದಣಿದು ಬರುವಾಗ ನಲಿಪುಲೆಗ ನಲಿಪುಲೆಗ ನಲಿಗೆ ತೂಲೆಗ ನಕ್ಕುರನ ನಲಿಗೆದ ಪೊರ್ಲು ತೂಲೆಗೆ ಅನ್ನುವಂಥ ಅವರೇ ಒಂದು ಹಾಡ್ತಾ ಅವರೇ ನೃತ್ಯವನ್ನು ಮಾಡ್ತಾ ಇದ್ರೆ ಅದನ್ನು ನೋಡಲಿಕ್ಕೆ 2 ಕಣ್ಣು ಸಾಲದು. ನಲ್ಪುಲಗ ನಲ್ಪುಲಗ ನಲ್ಕೆ ತುಲಗ ನಕ್ಕುರನ ನಲ್ಕೆದ ಪೊರ್ಲು ತುಲಗ ನಕ್ಕುರನ ನಲ್ಕೆದ ಪೊರ್ಲು ತುಲಗ ನಲ್ಪುಲಗ ಹಾ ನಲ್ಪುಲಗ 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 ನಲ್ಕೆ ತುಲಗ ನಕ್ಕುರನ ನಲ್ಕೆದ ಪೊರ್ಲು ತುಲಗ ನಕ್ಕುರನ ನಲ್ಕೆದ ಪೊರ್ಲು ತುಲಗ ನಲ್ಪುಲಗ ಹ ನಲ್ಪುಲಗ ನಲ್ಪುಲಗ ನಲ್ಕೆ ತುಲಗ ನಕ್ಕುರನ ನಲ್ಕೆದ ಪೊರ್ಲು ತುಲಗ ನಕ್ಕುರನ ನಲ್ಕೆದ ಪೊರ್ಲು ತುಲಗ ನಲ್ಪು ಎನ ಜೋರ್ಲೆ ಕುಂಟು ದಾಂತಿ ಮೈನ ತುಲಗ ಕಾರ್ಲಾದ ಗೊಮ್ಮಟನ ಸೊಂಟ ತುಲಗ ಕಾರ್ಲಾದ ಗೊಮ್ಮಟನ ಸೊಂಟ ತುಲಗ ನಲ್ಪುಲಗ ಹ ನಲ್ಪುಲಗ ನಲ್ಪುಲಗ ನಲ್ಕೆ ತುಲಗ ನಕ್ಕುರನ ನಲ್ಕೆದ ಪೊರ್ಲು ತುಲಗ ನಕ್ಕುರನ ನಲ್ಕೆದ ಪೊರ್ಲು ತುಲಗ ನಲ್ಪುಲಗ ಕಲಿಪರ್ದು ಕಲಿಪರ್ದು ಪಿಲಿಗೊಬ್ಬು ಪುತ್ತುನ್ ತುಲಗ ಕಾಂಪರನ ಕೆಂಬೆರಿದ ಕಣ್ಣು ತುಲಗ ಕಾಂಪರನ ಕೆಂಬೆರಿದ ಕಣ್ಣನ್ ತುಲಗ ನಲ್ಪುಲಗ
ನಲ್ಪುಲಗ ನಲ್ಪುಲಗ ನಲ್ಕೆ ತೂಲಗ ನಲ್ಪುರನ ನಲ್ಕೆದ ಪೊರ್ಲು ತೂಲಗ ನಲ್ಪುರನ ನಲ್ಕೆದ ಪೊರ್ಲು ತೂಲಗ ನಲ್ಪುಲಗ ಹಾ పొర్ంబొడి హా పొర్ంబొడి ఆవంది పొన్నన పొర్లు తూలగ లంగోను దెర్త్ కట్ది మేల తులగ ఆలు లంగోను దెర్త్ కట్ది మేల తులగ హా నల్పులగ ನಲ್ಪುಲಗ ನಲ್ಪುಲಗ ನಲ್ಕೆ ತೂಲಗ ನಲ್ಪುರನ ನಲ್ಕೆದ ಪೊರ್ಲು ತೂಲಗ ನಲ್ಪುರನ ನಲ್ಕೆದ ಪೊರ್ಲು ತೂಲಗ ನಲ್ಪು నారంగ నారంగ నాకాన ఎర్లెంతులగా నారాయణ దేవెర్న లీలెతులగా నారాయణ దేవెర్న లీలెతులగా నల్పో నల్పులగా నల్పులగా నల్కెతులగా నక్కురన నల్కెద పొర్లు తులగా నక్కురన నల్కెద పొర్లు తులగా నల్పులగా ನಲ್ಪುಲಗ ನಲ್ಪುಲಗ ನಲ್ಕೆ ತೂಲಗ ನಕ್ಕುರನ ನಲ್ಕೆದ ಪೊರ್ಲು ತೂಲಗ ನಕ್ಕುರನ ನಲ್ಕೆದ ಪೊರ್ಲು ತೂಲಗ ನಲ್ಪುಲಗ ನಲ್ಪುಲಗ ನಲ್ಕೆ ತೂಲಗ ನಕ್ಕುರನ ನಲ್ಕೆದ ಪೊರ್ಲು ತೂಲಗ ನಕ್ಕುರನ ನಲ್ಕೆದ ಪೊರ್ಲು ತೂಲಗ ನಲ್ಪುಲಗ ನಲ್ಪುಲಗ ನಲ್ಕೆ ತೂಲಗ ನಕ್ಕುರನ ನಲ್ಕೆದ ಪೊರ್ಲು ತೂಲಗ ನಲ್ಪುಲಗ ನಲ್ಪುಲಗ ನಲ್ಕೆ ತೂಲಗ